ಮಾತರಂ ವಂದೇ ಮಾತರಂ ಸುಜಲಾ ಸುಫಲಾ ಮಲಯಜ ಶೀತಲಂ ಸಸ್ಯ ಶ್ಯಾಮಲಾ ಮಾತರಂ ವಂದೇ ಮಾತರಂ ಶುಭ್ರಜ್ಯೋತ್ಸ್ನಾ ಪುಲಕಿತಯಾಮಿನೀ ಪುಲ್ಲಕುಸುಮಿತ ದ್ರುಮದಳ ಶೋಭಿನೀ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾ ವರದಾ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಭಾರತ್ ಮಾತಾ ಕಿ ವೇದಿಕೆ ಪುನಃ ಸಂತೋಷ್ ಕುಮಾರ್ ರೈಕಲೆ ಪ್ರಾಸ್ತಾವಿಕ ಪಕ್ಕ ಸ್ವಾಗತ ಮಲ್ಪೊಂದು ವಿನಂತಿ ಬಂತಂದಲ್ಲ ಮಾಗಣದ ದೇವರೇನಿಂಚಿನ ಸೋಮನಾಥ ದೇವರೇನ ಚರಣ ಪಾದ ಕಮಲಾರವಿಂದ ಗಡ್ಡಪೂರನ್ ಇತಿಹಾಸ ಪ್ರಸಿದ್ಧವಾದ ಮುಡಿಪಿನಾಯರನ ಸಾನ್ನಿಧ್ಯೋಗ್ಲ ಸಾಕ್ಷಾತ್ ಅಡ್ಡಪೂರನ್ ನಮ್ಮೊಂದು ಬತ್ತಿನಂಚಿನ ಮಾತ ಪರಿವಾರ ದೇವರ ಈ ಪೊಟ್ಟು ಎಣ್ಣೊಂದು ವಿಶೇಷವಾದ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದ ಒಂಜಿ ವಾರ ತುಂಬು ನಿರ್ಣಯ ಆಯ್ನತ್ತು 2 ದಿನದ ತುಂಬು ನಿರ್ಣಯ ಆಯ್ನತ್ತು ಕೇವಲ 24 ಗಂಟೆ ತುಂಬು ರಾಜ್ಯದ ರಾಜ್ಯಾಧ್ಯಕ್ಷರಾದ ಗೌರವಾನ್ವಿತ ನಳಿನ್ ಕುಮಾರ್ ಕಟೀಲ್ ನಮ್ಮ ಮುಡಿಪೋಗು ಬರ್ತಾರೆ ಬಂದ ವಿಷಯ ತಿಳಿದಾಗ ಸಾವಿರಾರು ಕಾರ್ಯಕರ್ತರು ಒಟ್ಟುಗೂಡುದು ನಮ್ಮ ಚುನಾವಣಾ ರೋಡ್ ಶೋ ಮನ್ಕೊಡು ಬಂಪನ ಏಕೈಕ ಉದ್ದೇಶರು ಬಯ್ಯಡಿ ಈ ಕಾರ್ಯಕ್ರಮ ಈ ಕಾರ್ಯಕ್ರಮದ ವಿಶೇಷತೆದಾದ ಬಣ್ಣನ ನಾಳೆ ಪೊಡೆಟೆ ದೊಂಬುದ ನಾನಲ್ಲ ಭಾರಿ ಕಾರ್ಯಕರ್ತರು 4 ಗಂಟೆಗೆ ಬತ್ತು ಉಂಟಿದ್ದೆ ಕಾರಣಾಂತರ ಬೇದ ಕಾರ್ಯಕ್ರಮ ಇತ್ತು ನಡೆದವರ ಸಮಯದ ಅಂದು ಈತ ಮಲ್ಲ ಸಭೆ ಬೈತಾರೆ ವಿಶೇಷವಾದ ಅಭಿನಂದನೆ ಕೊಡ ವೇದಿಕೆ ರಿಪ್ಪುನಂಜಿನ ನಮ್ಮ ಕ್ಷೇತ್ರದ ಗೌರವಾನ್ವಿತ ಅಧ್ಯಕ್ಷರೇ ಚಂದ್ರಹಾಸ್ ಪಂಡಿತ ಅವಸೂರ್ಲೇರೆ ಅವರಿಗೆ ವಿಶೇಷವಾದ ನಮ್ಮ ಸ್ವಾಗತ ಮಂತೊಂದು ನಮ್ಮ ರಾಜ್ಯದ ಅಧ್ಯಕ್ಷರೇ ಇಡೀ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳ ಪ್ರವಾಸ ಮಂತದೆ ಬೂತ್ ಮಟ್ಟಗಳ ಪ್ರವೇಶ ಮಂತದೆ ಒಂದು ಬೂತ್ ಮಟ್ಟದ ಅಧ್ಯಕ್ಷನಲ್ಲ ಕೊಡ್ತ ದೆತ್ತದ ಪುದರ್ ಬಂದ್ಕೊಂಡಂಜಿನ ಈ ದೇಶದ ಏರಲ್ಲ ಒಂದು ರಾಜ್ಯದ ಅಧ್ಯಕ್ಷರಿಪ್ಪ ನಾನು ಅವು ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿದ ಗೌರವಾನ್ವಿತ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಇನಿ ಈತ ಭಾರಿ ಮಲ್ಲ ರೀತಿಯಲ್ಲಿ ಚುನಾವಣಾ ಪ್ರಚಾರ ನಡೆದೊಂದಿದ್ದನಲ್ಲ ದಕ್ಷಿಣ ಕನ್ನಡದ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕೋಣಾಜ ಮಹಾಶಕ್ತಿ ಕೇಂದ್ರದ ಕುರುನಾಡದ ಮುಡಿಪುಗಳ ಆರಂಭದಲ್ಲಿ ರೋಡ್ ಶೋಡು ಭಾಗವಹಿಸಿದರು ಬಂದನಲ್ಲ ಇಂದು ನಮ್ಮ ಭಾಗ್ಯ ಅಂಜಿನ ಗೌರವಾನ್ವಿತ ನಳಿನ್ ಕುಮಾರ್ ಕಟೀಲ್ ಜಿಗೆ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಪರವಾದ ತುಂಬುರದ ಸ್ವಾಗತ ಮಂತೊಂದುಲ್ಲ ಕೇರಳ ರಾಜ್ಯದ ಕಾಸರಗೋಡದ ಜಿಲ್ಲೆದ ಗೌರವಾನ್ವಿತ ಬಿಜೆಪಿದ ಅಧ್ಯಕ್ಷರೇ ನಂಗೆ ಮಾತ್ರ ಆದರಣೀಯ ನಂಜಿನ ಗೌರವಾನ್ವಿತ ನಮ್ಮ ತಂತಿದಾರನೇ ಪಂಪುಣ ಅಂಜಿನ ತಂತಿದಾರ ನಮ್ಮ ವೇದಿಕೆ ಅರೆಗ್ಲ ವಿಶೇಷವಾದ ಮಾತಾಡಬರವಾದ ಸ್ವಾಗತ ರವೀಶ್ ತಂತ್ರಿಲ್ ಕುಟ್ಟಾರೆ ರವೀಶ್ ತಂತ್ರಿಲ್ ಮಾತ್ರ ಗೊತ್ತುಂಡು ಲೋಕಸಭೆಗೆ ಕಂಟೆಸ್ಟ್ ಮಂತಿದ್ದೀರಿ ಮಂಜೇಶ್ವರ ವಿಧಾನಸಭೆ ಕಂಟೆಸ್ಟ್ ಮಂತಿದ್ದೀರಿ ಇನಿ ರಾಜ್ಯ ಮಟ್ಟದ ಕೇರಳದ ನಾಯಕರ ನಂಜಿನ ಅದಕ್ಕೆ ವಿಶೇಷವಾದ ಸ್ವಾಗತ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೂ MLA ಜಿ ಬಂಡ್ಮನ ಲೆಕ್ಕಾಚಾರರು ರಾಜ್ಯದ ಅಧ್ಯಕ್ಷರು ನಿಖಿಲಿಗೆ MLA ನಮ್ಮ ಪ್ರತಾಪ್ ಶಿವ ನಾಯ್ಕರೇ ಬಂದಿದೆ ಅರಿನ ಅನುದಾನದ 75% ನಮ್ಮ ಕ್ಷೇತ್ರಕ್ಕೂ ನಂಜಿನ ಬೇತೆ ರಾಜ್ಯದ ಜವಾಬ್ದಾರಿ ಇರ್ತದೆ ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ ಗೌರವಾನ್ವಿತ ಸದಸ್ಯರು ನಿತ್ಯ ನಿರಂತರವಾದ ರಾಜ್ಯ ಪ್ರವಾಸ ಮನ್ಪನ ಜನ ಪ್ರತಾಪ್ ಶಿವ ನಾಯ್ಕರ ಮೂಲಲೇರಿ ಅವರಿಗೆ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮಾತೆರ ಪರವಾದ ತುಂಬು ಹೃದಯದ ಸ್ವಾಗತ ರಾಜ್ಯದ ಪ್ರತಿ ಒಂದು ಕ್ಷೇತ್ರಗಳು ಪ್ರಭಾರಿ ಕೊಡ್ತೇವೆ ಎನ್ನೊಟ್ಟಿಗೆ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಬಂಟ್ವಾಳ ಮಂಡಲದ ಅಧ್ಯಕ್ಷರಾದ ಈ ಕ್ಷೇತ್ರದ ಪ್ರಭಾರಿ ನಂಜಿನ ನಿರಂತರವಾದ ಕಾರ್ಯದ ಕತ್ತಲೆ ಮುಟ್ಟಲು ನಮ್ಮೊಟ್ಟಿಗೆ ಇರ್ತದೆ
ಮತ್ತು MLA ಸತಾಯ ಗತಾಯ ಗೆಲ್ಪದು ವಿಧಾನಸೌಧ ಕಡಪರೋಡು ಬಂದಿದ್ದ ಅಡಕಟ್ಟಿನಂಚಿನ ಶ್ರೀಮಾನ್ ಚೆನ್ನಪ್ಪ ಕೋಟೆ ಅನ್ನೋರು ಅಡಿಗಳ ಮಂಗಳೂರು ವಿಧಾನಸಭಾ ಕ್ಷೇತ್ರ ಪರವಾದ ತುಂಬದ ಸ್ವಾಗತ. ಕೇಂದ್ರ ಬಿಂದು ಏರು ಬಂದು ಕೇಳೋರು. ದಕ್ಷಿಣ ಕನ್ನಡ ಜಿಲ್ಲೆದ ಬಿಜೆಪಿದ ಕಾರ್ಯದರ್ಶಿ ಆದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ 10 ಹಲವು ವರ್ಷದ ಎನ್ನೊಟ್ಟಿಗೆ ಭಾರತೀಯ ಜನತಾ ಪಾರ್ಟಿಯ ನಿರಂತರವಾದ ತಲಾಮಟ್ಟದ ಬೆನ್ನಿನಂಚಿನ ನಮ್ಮ ಮಾತ ಪ್ರೀತಿದ ಇನಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾದ ನೂದು ವಿಧಾನಸಭೆಗೆ ಪ್ರವೇಶ ಮನ್ಪುನಂಚಿನ ಧೀಮಂತ ನಾಯಕ ಎನ್ನಿನ ಗೌರವಾನ್ವಿತ ಸತೀಶ್ ಕುಂಪಲ ನಮ್ಮ ಪರವಾದ ಸ್ವಾಗತ ಮಂತೊಂದಿಲ್ಲ ಆಯ್ತಾ ಬರೀತೆ. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿದ ಪ್ರಧಾನ ಕಾರ್ಯದರ್ಶಿ ನಮ್ಮ ಕ್ಷೇತ್ರದ ಉಸ್ತುವಾರಿ ನಿರಂತರವಾದ ಪಾರ್ಟಿಗೆ ತಲಾಮಟ್ಟದ ಬೆನ್ನೊಂದು ಈ ಸ್ಥಾನಕ್ಕೆ ಎತ್ತಿನಂಚಿನ ಎನ್ನ ಪ್ರೀತಿದ ಸಹೋದರಿ ಶ್ರೀಮತಿ ಕಸ್ತೂರಿ ಪಂಜ ನಮ್ಮೊಟ್ಟಿಗೆ ಅದಕ್ಕೆ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಪರವಾದ ತುಂಬರದ ಸ್ವಾಗತ. ಅಮ್ಮೆಂಬಲ ಸೇವಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು, SCDC ಬ್ಯಾಂಕಿನ ಡೈರೆಕ್ಟರ್, ಶಾರದಾ ಗಣಪತಿ ವಿದ್ಯಾಲಯದ ಸಂಚಾಲಕರು, ಭಾರತೀಯ ಜನತಾ ಪಾರ್ಟಿದ ವರಿಷ್ಠ ನಾಯಕರ ಗೌರವಾನ್ವಿತ ನಂಗೆ ಮಾರ್ಗದರ್ಶಕರಾಗಿನ TG ರಾಜಾರಾಮ್ ಭಟ್ ಅದಕ್ಕೆ ನಮ್ಮ ರೈತರು ಮಾತರ ಪರವಾದ ತುಂಬುರದ ಸ್ವಾಗತ. ನಮ್ಮ ಮಹಾತ್ಮ ಭೀಷ್ಮೇ ಬಂದೇ ತೊಂದಿಪ್ಪುನಂಜಿನ ಭಾರತೀಯ ಜನತಾ ಪಾರ್ಟಿದ ನಿತ್ಯ ನಿರಂತರವಾದ ಚಿಂತನೆ ಮಂತೊಂದಿತ್ತದೆ. ಪ್ರತಿ ವರಿಯದಲ್ಲ ಭಾರಿ ಪ್ರೀತಿಯ ಪಾತ್ರ ಇಪ್ಪುನಂಜಿನ ಹಿರಿಯರಾಯನಂಜಿನ ಸೀತಾರಾಮ್ ಬಂಡಿಯರ ಕಾರ್ಯಗಡ್ಡ ಬೋಡಲು ವೇದಿಕದ ಹಿರಿಯರು ವರಿಯದವರಿಗೆ ಘಟಾನುಘಟಿ ನಾಯಕರು ಸಂತೋಷ್ ಶೆಟ್ಟರು, ಚಂದ್ರಶೇಖರ್ ಉಚ್ಚಿಲೊಳ್ಳೆರು, ಜಯಶ್ರೀ ಸರ್ಕೇರೊಳ್ಳೆರು, ನಮ್ಮ ಪ್ರಭಾರಿ ಆಯ್ನಂಚಿನ ರಂದೀಪ್ ಕಾಂಚನ್ ಒಳ್ಳೆರು, ನಮ್ಮ ಅಲೆಮಾರಿ ನೆತ್ತ ನಿಗಮದ ಮಾಜಿ ಅಧ್ಯಕ್ಷರು ರವೀಂದ್ರ ಶೆಟ್ಟರು ಉಳಿದೊಟ್ಟು ನಮ್ಮೊಟ್ಟಿಗೊಳ್ಳೆರು, ನಮ್ಮ ಕ್ಷೇತ್ರದ ಮಾಜಿ ಅಧ್ಯಕ್ಷರು, ಜಿಲ್ಲೆದ ಉಪಾಧ್ಯಕ್ಷರಾಯ್ನಂಚಿನ ನಮ್ಮ ಮಾತ ಭಾರಿ ಪ್ರೀತಿದ ನಾಯಕ ಚಂದ್ರಾಸ್ ಉಲ್ಲಾಲ್ ನಮ್ಮೊಟ್ಟಿಗೊಳ್ಳೆರು, ಮಹಿಳಾ ಮೋರ್ಚಾ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷರ ಧನಲಕ್ಷ್ಮಿ ಗಟ್ಟಿ ಉಳ್ಳೆರು, ಭಾರತೀಯ ಜನತಾ ಪಾರ್ಟಿಯ ವರಿಷ್ಠ ನಾಯಕರಾದ ಚಂದ್ರಾಸ್ ಅಡ್ಯಂತಯರುಳ್ಳೆರು, ನಂಗದ ಮಾತ ಮಾರ್ಗದರ್ಶನ ಮನಪನಂಜ ಸೀತಾರಾಮ್ ಶೆಟ್ಟರುಳ್ಳೆರು, ವೇದಿಕದ ಒರಿಯ ಘಟಾನುಘಟಿ ನಾಯಕರುಳ್ಳೆರು, ಬೂತ್ ಸಮಿತಿದ ಅಧ್ಯಕ್ಷರುಳ್ಳೆರು, ಪೇಜ್ ಪ್ರಮುಖರುಳ್ಳೆರು, ಶಕ್ತಿ ಕೇಂದ್ರ ಅಧ್ಯಕ್ಷ ಪ್ರಮುಖರುಳ್ಳೆರು, ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರ ಅಗ್ಲನ ಇಡೀ ಟೀಮ್ ಉಂಡು, ಕ್ಷೇತ್ರ ಸಮಿತಿದ ಮಾತ ಪದಾಧಿಕಾರಿ ಬಂಧುಳುಳ್ಳೆರು, ಯುವ ಮೋರ್ಚಾದ ಇಡೀ ತಂಡನೆ ಉಂಡು, SC ಮೋರ್ಚಾದ ತಂಡ ಉಂಡು, SC ಮೋರ್ಚಾದ ತಂಡ ಉಂಡು, ರೈತ ಮೋರ್ಚಾದ ತಂಡ ಉಂಡು, ಯುವ ಮೋರ್ಚಾದ ತಂಡ ಉಂಡು. ಮಾತ ಯುವ ಮೋರ್ಚಾ ಇಡೀ ಮೋರ್ಚಾದ ಐತ ಒಟ್ಟಿಗೆ ಮಾತ ಪ್ರಕೋಷ್ಠದಗಳುಳ್ಳೆರು, ಪಂಚಾಯತ್ ಗೌರವಾನ್ವಿತ ಸದಸ್ಯರುಳ್ಳೆರು, ಪಂಚಾಯತ್ ಅಧ್ಯಕ್ಷರನಗಳುಳ್ಳೆರು, ನಗರಸಭೆದ ಕೌನ್ಸಿಲರ್ನಗಳುಳ್ಳೆರು, ಪುರಸಭೆದ ಕೌನ್ಸಿಲರ್ನಗಳುಳ್ಳೆರು, ನಾಮಿನೇಟೆಡ್ ಕೌನ್ಸಿಲರ್ನಗಳುಳ್ಳೆರು, ಅಂಚನೆ ಅನ್ಯೋನ್ಯ ಜವಾಬ್ದಾರಿ ಇತ್ತಿನಂಚಿನ ಸಂಘ ಸಂಸ್ಥೆದ ದೈವಸ್ಥಾನದ ಮಾತ ಆ ಮತದಾರ ಬಂಧುಳುಳ್ಳೆರು, ದೇವ ದುರ್ಲಭ ಕಾರ್ಯಕರ್ತ ಬಂಧುಳುಳ್ಳೆರು, ಮುನ್ನಣಿ ಚುನಾವಣೆ ಘೋಷಣೆ ಆಗಬೇಕ ನಿತ್ಯ ನಿರಂತರವಾದ ರಾತ್ರಿಯನ್ನು ಪಗಲು ಮಂತ್ರಿದ ಮತದಾರ ಬಂಧುಗಳೊಟ್ಟಿಗೆ ನಿತ್ಯ ನಿರಂತರವಾದ ಸಂಪರ್ಕ ಇಪ್ಪನಂಚಿನ ಮಾತ ದೇವ ದುರ್ಲಭ ಕಾರ್ಯಕರ್ತ ಬಂಧುಗಳಿಗೆ ವಿಶೇಷವಾದ ನಮಸ್ಕಾರ ಅಂತಂದು ಹಿರಿಯಗಳಿಗೆ ನಮಸ್ಕಾರ, ಹಿರಿಯಗಳಿಗೆ ಕಾರ್ಯಗಡ್ಡ ಬೂರನ್ನು ನಮ್ಮ ಧ್ಯೇಯ ಒಂಜಿಪ್ಪಣೆ ಅವು ನಮ್ಮ ಕ್ಷೇತ್ರ ನಮ್ಮ ರಾಜ್ಯದ ಒಂದು ಚುನಾವಣಾ ಅಭ್ಯರ್ಥಿನ ಘೋಷಣೆ ಮನ್ಪುನಾಗ ಆ ಕ್ಷೇತ್ರದ ಗೆಲ್ಪುನ ಅಭ್ಯರ್ಥಿ ಏರೇ ಪಂಡದೆ ತೂದು ಅಳತೆ ಮಂತದೆ ಅಂತಿಮವಾದ ನಿರ್ಣಯ ಆತಿನಂಚಿನ ಅಭ್ಯರ್ಥಿ ಸತೀಶ್ ಕುಂಬಲೆ ಸತಾಯ ಗತಾಯ ಜಾತಿ ಮತ ಭೇದ ಜನ ಶ್ರೀಮಂತ ಬಡತನ ಅಂತರ ಜನ ನಮ್ಮ ಮಾತಾ ಭಾರತಾಂಬೆನ ಐತೊಡೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಂಧುಗಳು ಬಂಧನ ಲೆಕ್ಕಾಚಾರಗಳು ಒಂಜಾದು ಒಟ್ಟಾದೆ ಎಲ್ಲಂಜಿ 10 ತಾರೀಕು ವಾರೀತಿ ಬೆನರು ಬಂದಿದೆ ಅವು ಪಕ್ಕ ರಾಜ್ಯಾಧ್ಯಕ್ಷರು ಬಂದ್ಬೇಡಿ ಯಾನ ಭಾರಿ ಮಲ್ಲ ಪಾತೆರ ಹೋಗುಚ್ಚಿ ಯಾನ ಪ್ರಾಸ್ತಾವಿಕ ಪಾತೆರ ಬಂದೆ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಜಯರಾಮ್ ಶೆಟ್ರೆ ಗೆಲ್ತಿ ಬಕ್ಕ ಏರೆಗ್ಲ ನಂಗೆ ಗೆಲ್ಪರಾಗ್ತಿದ್ದೆ 2 ಸತಿ ಚಂದ್ರಶೇಖರ್ ಉಚ್ಚಿಲ್ ಕಂಟೆಸ್ಟ್ ಮಂತೇರೆ, 1 ಸತಿ ಚಂದ್ರಾಸ್ ಉಲ್ಲಾಲ್ ಕಂಟೆಸ್ಟ್ ಮಂತೇರೆ, 1 ಸತಿ ಪದ್ಮನಾಭ ಕೊಟ್ಟಾರಿ ಕಂಟೆಸ್ಟ್ ಮಂತೇರೆ, ಕರಿನ ಸತಿ ಯಾನ್ ಕಂಟೆಸ್ಟ್ ಮಂತೆ 40,300 ಓಟ್ ಇತ್ತಿನ ಆ ಕೊಡ್ತರು 51,436 ಓಟ್ ತೆರ್ತದೆ. ಆ ವಿಶೇಷವಾಗಿ ಕಾಂಗ್ರೆಸ್ ಪ್ರಬಲವಾದ ಸ್ಪರ್ಧೆ ಕೊಡ್ಕೊಂಡ ಅವಕಾಶ ನಿಖಿಲ್ ಮಂತ್ ಕೊರಿಯಾನೆ ಆ ಕೊಟ್ಟು 21,000 ಓಟು ಜಾಸ್ತಿ ಅಂದ್ರೆ ಈ ಸತಿ 2
2023 ನಮ್ಮ ಕಣ ಕಟ್ಟು ನಂಜಿನ ಇಂಜಿನ ಬಣ್ಣನಲ್ಲ ನಮ್ಮಡ ಎತ್ತು ಓಟು ಉಂಡ ಅವು ನಂಗೆ ಮಾತ್ರ ಗೊತ್ತು ಆಯ್ತು ಸ್ವಲ್ಪ ಪರ್ಸೆಂಟ್ ಓಟು ಹೋಲಾದು ಅತ್ಯಂತ ಜಾಸ್ತಿ ಓಟು ಸತೀಶ್ ಕುಂಪಲರ್ ಭಾರತೀಯ ಜನತಾ ಪಾರ್ಟಿಯ ಚಿನ್ನ ಗೋಡು ಎಲ್ಲ 13 ತಾರೀಕಿಗೆ ಗೆಲ್ಪುಣಗ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಅಭ್ಯರ್ಥಿ ಸತೀಶ್ ಕುಂಪಲರ್ ಅತ್ಯಂತ ಜಾಸ್ತಿ ಓಟು ಗೆಲ್ತಿದ್ದಾರೆ ಕಣ್ಪುಣ ಎಟ್ಟೆ ಪುದರ್ ಬರಡು ಆ ಪುದರ್ ಬರಡು ನಾಡ ಏತ ಜನ ಕೇಳಿ ಸಂತೋಷನ ಅವು ಸಾಧ್ಯ ಉಂಡ 100ಕ್ಕೆ 100 ಸಾಧ್ಯ ಉಂಡು ನಿಕ್ಲಿ ಎಂಚಿನ ಹಾಕೊಂಡವರು ಬಣ್ಣನಲ್ಲ ಏಪ ಜಯರಾಮ್ ಶೆಟ್ಟರ್ ಗೆಲ್ತಾರ 5 ವರ್ಷ ನಿತ್ಯ ನಿರಂತರವಾದ ಕಾಂಗ್ರೆಸ್ ಯುಟಿ ಗೌರವಾನ್ವಿತ ಯುಟಿ ಬರೆದಿದ್ದಾರೆ ನಮ್ಮೊಟ್ಟಿಗೆ ಇಜ್ಜರ ದೇವರ ಪಾದ ಸೇರಿದರೆ 4 ಸತಿ MLA ಆಯ್ತನಾದ್ರೆ 5 ವರ್ಷ ಮಗೆ 4 ಸತಿ MLA ಆದ 3 ಸತಿ ಮಿನಿಸ್ಟರ್ ಆದಿತ್ತು ನಾನಲ್ಲ ನಮ್ಮ ಕ್ಷೇತ್ರಕ್ಕೂ ನೀವು ಓಟ್ ಕೇಂದ್ರ ಕೊಂಡಾಗ ಈತೆ ಕೇಳಲೆ ನಮ್ಮ ಕ್ಷೇತ್ರಕ್ಕೂ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೂ ಇನಿ ಮುಟ್ಟ ಓಲಾಂಗ್ಲ ಒಂಜಿ ಬಿಲ್ಡಿಂಗ್ ಸೂಬೂರು ನಾಡ ಓಲಾಂಗ್ಲ ಒಂಜಿ ಗುಡ್ಡೆಗೆ ಸೂಬೂರು ನಾಡ ಆ ಸೂಬೂರು ಬಂದದೆ ಆ ಫೈರ್ ಬ್ರಿಗೇಡ್ ಜನ ಫೈರ್ ಸ್ಟೇಷನ್ ಫೋನ್ ಬಂತು ನಾಡ ಅವು ಬಂಟೋಲಗೆ ಮನ್ಪೊಡು ನಾಡ ನಮ್ಮ ಪಾಂಡೇಶ್ವರ ಮನ್ಪೊಡು ಪಾಂಡೇಶ್ವರದಕ್ಕೆ ಇಡೆ ಬಣ್ಣ ನೀರಿನಿಂದ ಇಡೆ ಬಣ್ಣಗ ಅವು ಕೊತ್ತದು ಭಸ್ಮ ಅವಳು ಒಂಜಿ ವೇಳೆ ಆಪೂಜಿ ಬಣ್ಣದ ಬಂಟೋಲಗೆ ಫೋನ್ ಬಂದು ಇಡೆ ಬರ್ತದೆ ಎತ್ತನಲ್ಲ ಅಪಗಲ ಕೊತ್ತದು ಭಸ್ಮ ಕರಿನ 2013 ಏನು ಕಂಟೆಸ್ಟ್ ಮನ್ಪುಣಗಲ ಒಂಜಿ ಅವಕಾಶ ಕೊಡ್ಲಿ ನಿಮಗೆ ಭಾರಿ ಶೋಕದ ಅಗ್ನಿಶಾಮಕ ಕೇಂದ್ರ ಮಂತ್ ಕೊಡ್ಪಂದು ಬಂದಿದ್ದೆ ಅವಕಾಶ ತೆಗೆಜಿ ಆನ್ ಮಲ್ಲೈಜಿ 5 ಪಕ್ಕ ಮಂಗಳೂರು ವಿಧಾನಸಭಾ ಕ್ಷೇತ್ರಡು ಇಡೀ ಮುಟ್ಟ ಒಂಜಿ ಸರ್ಕಾರಿ ITI ಜಿ ಒಂಜಿ ಸರ್ಕಾರಿ ಪಾಲಿಟೆಕ್ನಿಕ್ ಜಿ ಒಂಜಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಜಿ ಒಂಜಿ 24x7 ಭಾರಿ ಶೋಕದ ಸರ್ಕಾರಿ ಆಸ್ಪತ್ರೆ ಜಿ నేను ಏಪಲ ಪಣ್ಣನಲ್ಲ ಅಕ್ಲೆನೇ ಅಧಿಕಾರ ಇಪ್ಪನಗ ಅಕ್ಲೆನೇ ಎಂಜಿನ ಪಣ್ಣನಲ್ಲ ನಮ್ಮ ಆರೋಗ್ಯ ಮಂತ್ರಿ ನಮ್ಮ ಆ MLA ಆದಿತ್ತು ನಾನಲ್ಲ ಇನ್ನಿ ಮುಟ್ಟ ಮಂತರ ಅವರಿಗೆ ಅವಕಾಶ ಆತಿಜಿ ನಮ್ಮ ಸತೀಶ್ ಕುಂಪಲ್ರನ್ನ ಗೆಲ್ತದೆ ವಿಧಾನಸಭೆಗೆ ಕಡಪ್ರಗ ಫಸ್ಟ್ ಸರ್ಕಾರಿ ITI ಫಸ್ಟ್ ಸರ್ಕಾರಿ ಪಾಲಿಟೆಕ್ನಿಕ್ ಫಸ್ಟ್ ಸರ್ಕಾರ 24x ಸರ್ಕಾರಿ ಆಸ್ಪತ್ರೆ ಐಟ ಒಟ್ಟಿಗೆ ಅಗ್ನಿಶಾಮಕ ಕೇಂದ್ರ ನೀವು 400 ಸತ್ಯ ನೀವು 400 ಸತ್ಯ ನಮ್ಮ ರಾಜ್ಯದ ಅಧ್ಯಕ್ಷರು ನಮ್ಮ MP ಅಕಲ್ ಪಂಪೇರು ಅನುದಾನ ಇಂಚಿನ ಕೊಂಡತ್ತು ಕೊಡ್ತಿರಂದೆ ಯಾನ ಕೇವಲ 2 ಮಿನಿಟ್ ಪಂಪ ನಮ್ಮ ರಾಜ್ಯದ ಅಧ್ಯಕ್ಷರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಸಂಸದರು ಅನುದಾನ ಕೊಂಡತಿನ ಪಣಿಯರ ಕೊಂಡು ನನ್ನ ಎಲ್ಲ ಕಾಣಮುಟ್ಟ ಪಣಿಯರ ಸಾಧ್ಯ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೂ 10 ಕೋಟಿ 10 ಕಿಂಡಿ ಆಣೆಕಟ್ಟು ಕೊಂಡತಿದೆ ಉದ್ಘಾಟನೆಗೆ ರೆಡಿ ಆದುಂಡು 4 ಕಿಂಡಿ ಆಣೆಕಟ್ಟು ಈ ಸತ್ಯ ಉದ್ಘಾಟನೆ ಆದ್ರೆ ಆಜೆ ಉದ್ಘಾಟನೆ ಇತ್ತೆ ರೆಡಿ ಆದುಂಡು ಚುನಾವಣಾ ನೀತಿ ಸಂಹಿತೆ ಇತ್ತು ಉದ್ಘಾಟನೆ ಆತಿಜಿ 10 ಕೋಟಿ ಬರ್ತದೆ ಚೇಲೂರು ಈರಾಮುಟ್ಟ ಆ ರಡ್ಡು ಗ್ರಾಮಗೂ ಕಾಂಟ್ಯಾಕ್ಟ್ ಆಪನಂಚಿನ ಆ ಪ್ರಧಾನಮಂತ್ರಿ ರೋಜ್ಗಾರ್ ರಸ್ತೆ 7 ಕೋಟಿ 13 ಲಕ್ಷ ಕೊಂಡತದೆ ಆ ರಸ್ತೆ 7 ಶೋಕಡು 7 ಕೋಟಿ ಲೋಕಾರ್ಪಣೆ ಮಾತ್ರ ಬಾಕಿ ಪುಣಿ ಐತ ನಡುಟು 1 ಕೋಟಿ 36 ಲಕ್ಷದ ಸಂಖ್ಯ 8 ಕೋಟಿ ಚಿಲ್ಲರದ ಅವಳು ಓಲೋಲು ಮಾರ್ಗದ ಸಮಸ್ಯೆ ಉಂಡ ರಾಜ್ಯದ ಅಧ್ಯಕ್ಷರ ನಮ್ಮ ಸಂಸದರ ಅಣ್ಣ ಅವಳು ಸಮಸ್ಯೆ ಉಂಟು 10 ಲಕ್ಷ ಕೊಡ್ಲೆ ಅಣ್ಣ ಅವಳು ಸಮಸ್ಯೆ ಉಂಟು 20 ಲಕ್ಷ ಕೊಡ್ಲೆ ಅಣ್ಣ ಅವಳು ಸಮಸ್ಯೆ ಉಂಟು 30 ಲಕ್ಷ ಕೊಡ್ಲೆ ಪಂಡಿತಾದೆ ಅವು ಸಾಧಾರಣ 45 ಕೋಟಿದ ಅನುದಾನದ ಇಡೀ ಲಿಸ್ಟ್ನೆ ಮುರನೆ ನಮ್ಮ ಕ್ಷೇತ್ರಡು ಆ ನಿವೃತ್ತ ಯೋಧರೆ ಶಾಲೆದ ಜೋಕಲು ರಿಟೈರ್ಡ್ ಮಾಸ್ಟರ್ಗಳೇ ಸಾಧಾರಣ 300-400 ಜನದ ಸನ್ಮಾನ ಕಾರ್ಯಕ್ರಮ ಮನ್ಪುರಾಗ ಅವಳು ಆತ್ಮಲ್ಲ ಲಿಸ್ಟ್ ಮಾಡಿದೆ ಒಂಜಿ ಸಂಸದರ ಕೊಂಡತ್ತ ನಂಜನ ಅನುದಾನ ನೀನು ಕಂಡೊಂದು ಕೊಂಡ ಕಾಂಡ ಮುಟ್ಟ ಮುಗಿಯರ ಸಾಧ್ಯಜಿ ಇನ್ನು ಮಾತ ಸತೀಶ್ ಕುಂಪಲ ಎಲ್ಲಂಜಿ ವಿಧಾನಸಭೆಗೆ ಹೋದ ಬಜೆಟ್ಗಿನ ಮಾತ ಉದ್ಘಾಟನೆ ಮಾಡ್ತಾರೆ ನಮ್ಮ ದುಂಬದ ಮಿನಿಸ್ಟರ್ ಶ್ರೀನಿವಾಸ್ ಪೂಜಾರಿ ವಾ ದೇವಸ್ಥಾನದವರು ಅನುದಾನ ಕೊಟ್ಟಿದ್ದಾರೆ ವಾ ಭಜನಾ ಮಂದಿರಗೂ ಅನುದಾನ ಕೊಟ್ಟಿದ್ದಾರೆ ವಾ ದೈವಸ್ಥಾನದ 6 ಧಾರ್ಮಿಕ ದತ್ತಿ ಇಲಾಖೆದ ಮಿನಿಸ್ಟರ್ ತಿಪ್ಪಣ ಅನುದಾನ ಕೊಟ್ಟಿದ್ದಾರೆ 6 ಸಮಾಜ ಕಲ್ಯಾಣ ಇಲಾಖೆ ಮಿನಿಸ್ಟರ್ ಹಿಂದುಳಿದ ವರ್ಗದ ಮಿನಿಸ್ಟರ್ ಅನಗ ಈ ಕ್ಷೇತ್ರ ವಾವ ಜಾತಿ ಉಂಡು ಆ ಜಾತಿದ ಮಾತಾ ಸಮುದಾಯ ಭವನಗಳ 25 ಲಕ್ಷ 5 ಲಕ್ಷ 75 ಲಕ್ಷ ಪ್ರತಿ ಸಮುದಾಯಗಳ ಅನುದಾನ ಕೊಂಡತ್ತದೆ 106 ಕೋಟಿ ಅನುದಾನ ಕೊಂಡೈದ್ದಾರೆ ನೆಟ್ಟ ಬರೀತೆ ನಂಗೆ ರಾಜ್ಯದ ಅಧ್ಯಕ್ಷರೇ ಒಂದು ಪ್ರಭಾರಿಯಾದ MLA ಸ್ಥಾನಕ್ಕೂ ನಮ್ಮ ಪ್ರತಾಪ್ ಸಿಂಗ್ ನಾಯ್ಕರ ಬರೆಯರೆ 1.5 ವರ್ಷದ ಮಂತ್ ನಂಚಿನ ಬೇಲ ಅವಳು ಬಸ್ ಸ್ಟ್ಯಾಂಡ್ ಅವಳು ಕಿಂಡಿ ಅಣೆಕಟ್ಟಲು ಅವಳು ಮಾರ್ಗಲು ಅವಳು ಬಸ್ ಸ್ಟ್ಯಾಂಡ್ ಅವಳು ಜೋಕಳ ಎಲ್ಲ ಜೋಕಳನ ಅಂಗನವಾಡಿ ಅವಳು ಶಾಲೆದ ಕಟ್ಟಣ ಒಂಜಿ ರಡ್ಡತ್ತು 5.5 ಕೋಟಿ ರೂಪಾಯಿದ ಅನುದಾನ ಕೊಂಡತ್ತದೆ 3.5 ಕೋಟಿ ರೂಪಾಯಿದ ಅಡ್ವಾನ್ಸ್ ಬೇಲ ಮಂತ್ ನಂಜಿನ ಧೀಮಂತ ನಾಯಕ ನಮ್ಮ ಬರಿದುಕೊಳ್ಳುತ್ತೇವೆ ನಮ್ಮ
ಉಸ್ತುವಾರಿ ಸಚಿವರು ಆದಿಪ್ಪನಾಗ, ಮೀನುಗಾರಿಕೆ ಮಿನಿಸ್ಟರ್ ಆದಿಪ್ಪನಾಗ ಆ ಹುಲಿಯಾರ್ದು ಪತ್ತದ ಮಗವೀರ ಪಟ್ಟಣ ಮುಟ್ಟ 7 ಲಕ್ಷ 7 ಕೋಟಿದ ಅನುದಾನ ಕೊಂಡದ್ದು ಕೊಡಿಯರಿ. ಉಚ್ಚಿಲೋಡು 25 ಕೋಟಿದ ಅನುದಾನ ಆಲ್ರೆಡಿ ಬಿಡುಗಡೆ ಮಾಡ್ತಿದ್ದೀರಿ. ಇದು ಅರ್ನ ಬೇಡ ಐತ ಒಟ್ಟಿಗೆ ಈಗ 18 ತಿಂಗಳು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಚೇರ್ಮನ್ ಆದ ಅವಕಾಶನು ರಾಜ್ಯದ ಅಧ್ಯಕ್ಷರು ಮಂತ್ ಕೊಡಿಯರಿ. 18 ತಿಂಗಳು ಅಜಿಪತ್ತ ಮೂಜಿ ಶಾಲೆಗಳ ಅನುದಾನ, ಅಜಿಪತ್ತ ಮೂಜಿ ಸರ್ಕಾರಿ ಶಾಲೆಗಳ ಅನುದಾನಿತ ಶಾಲೆಗಳ ಅನುದಾನ CSR ಬಂದಿದೆ. ಐತ ಒಟ್ಟಿಗೆ 47 ತಿಕ್ಕಿಗೆ ಸೋಲಾರ್ ಲೈಟ್ ಇಲ್ಲ, ಅವಳ ಸೋಲಾರ್ ಲೈಟ್ ಇಲ್ಲ. ಐತ ಒಟ್ಟಿಗೆ 123 ಜನಕ್ಕೂ ITI ಪಾಲಿಟೆಕ್ನಿಕ್ ಇಂಜಿನಿಯರ್ ಆಯ್ನ ಜೋಕ್ಲೆಗೆ ಮೈಸೂರು ಎಲೆಕ್ಟ್ರಿಕಲ್ ಕಂಪನಿ ಜಾಬು ನಮ್ಮ ಕ್ಷೇತ್ರದ ಈತ ಮನ್ಪೇರ ಅವಕಾಶ ಮಂತ್ ಕೊಡ್ತ ನಮ್ಗೆ ಭಾರತೀಯ ಜನತಾ ಪಾರ್ಟಿ ನಿಗ್ಲೆ ಲೆಕ್ಕ ಬಾಡ್ಲೆ ಒಂಜಿ ವೇಳೆ ನಮ್ಮ MLA ವಿಧಾನಸಭೆಗೆ ಫೋನ್ ನಾಡ ಬರೀಟಿ ವೇದವಾಸ ಕಾಮೇತರ 4,000 ಕೋಟಿ ಅನುದಾನ ಕೊಂಡಿದ್ದಾರೆ. ಐತ ಬರಿತ ಡಾಕ್ಟರ್ ಭರತ್ ಶೆಟ್ಟಿ 3,000 ಕೋಟಿ ಅನುದಾನ ಕೊಂಡಿದ್ದಾರೆ. ನಮ್ಮ ಮೂಡಬಿದ್ರದ ಶಾಸಕರ ನೆಂಚಿನ ನಮ್ಮ ಉಮನಾಥ್ ಕೋಟೆಯನ್ನು 3,000 ಅನುದಾನ ಕೊಂಡಿದ್ದಾರೆ. ಹರೀಶ್ ಪೂಂಜರು 4,000 ಕೋಟಿ ಅನುದಾನ ಕೊಂಡಿದ್ದಾರೆ. ರಾಜೇಶ್ ನಾಯ್ಕರ್ 3,000 ಕೋಟಿ ಅನುದಾನ ಕೊಂಡಿದ್ದಾರೆ. ಸಂಜೀವ ಮಠಂದರು 2,800 ಕೋಟಿ ಅನುದಾನ ಕೊಂಡಿದ್ದಾರೆ. ಅಂಗರನ್ನೇ ಏತುಕೊಂಡಿದ್ದಾರೆ. ನಂಗೆ ಲೆಕ್ಕ ಇಚ್ಚಿ ಒಂಜಿ ವೇಳೆ ಸತೀಶ್ ಕುಂಪಲ್ರೆ ವಿಧಾನಸಭೆಗೆ ಪ್ರವೇಶ ಮಂತ್ರಿರ್ನಲ್ಲ ಮುಕ್ತ MLA ಹಿಡಿದು 50 ಪಟ್ಟು ಜಾಸ್ತಿ ಅನುದಾನ ಕೊಂಡರ್ಪಣಂಗಿನ ಕೆಪಾಸಿಟಿ ಇಲ್ಲ. ನಮ್ಮ ರಾಜ್ಯಾಧ್ಯಕ್ಷರಾಗಿತ್ತು, ನಮ್ಮ ಮುಖ್ಯಮಂತ್ರಿ ಆಗಿತ್ತು, ಆಗ ಪೂರ ಆಶೀರ್ವಾದರು. ಆ ಬಾಕಿ ಕ್ಷೇತ್ರ ಹೆಂಚಿನ ಮಾತ ಆ ಅಭಿವೃದ್ಧಿ ಆದ್ರೆ ಆ ಅಭಿವೃದ್ಧಿ ಈ ಕ್ಷೇತ್ರ ಆತನು ಬಂದಿದ್ದು ನೂರು ವಿಶ್ವಾಸ ಇರ್ತದೆ. ಮಾತೆಲ್ಲ ಭಾರಿ ಮೂರನೇ ಚುನಾವಣಾ ಘೋಷಣೆಯಾಗ ಭಾರಿ ಗೊಂದಲಮಯ ವಾತಾವರಣ. ಆ ಗೊಂದಲಮಯ ವಾತಾವರಣ ಸಾವಿರಾರು ಕಾರ್ಯಕರ್ತರ ಮನಸ್ಸಿಗೆ ಒಂಜಿ ಚೂರ್ಲ ಬೇಜಾರಾದ ಬಲ್ಲಿ ಬಂದ್ಬಣ ಏಕೈಕ ಉದ್ದೇಶ. ರಾಜ್ಯಾಧ್ಯಕ್ಷನ ತವರ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಸೋದರ 30 ವರ್ಷಗಳು ನಮ್ಗೆ MLA ಆಯ್ದಿನ MLA ಆಪಣಂಚಿನ ಅವಕಾಶ ಇಪ್ಪುನಾಗ ನಮ್ಮಂಚಿನ ಗೊಂದಲ ಬಂದದ್ದು. ರಾಜ್ಯಾಧ್ಯಕ್ಷರಿಗೆ ತಪ್ಪು ಚಿಕ್ಕೆ ಬರೆಯರ ಬಲ್ಲಿ ರಾಜ್ಯಾಧ್ಯಕ್ಷರ ಗೀತನಂಚಿನ ವಿಶ್ವಾಸಗೂ ಒಂಜಿ ಚೂರ್ಲ ಚ್ಯುತಿ ಬರೆಯರ ಬಲ್ಲಿ ಅವು ನಮ್ಮ ಜವಾಬ್ದಾರಿ, ನಮ್ಮ ಕ್ಷೇತ್ರದ ಜವಾಬ್ದಾರಿ. ನಮ್ಮ ಒಟ್ಟಾದು ಒಂಜಾದು ಏರೇರೆ ಆಕಾಂಕ್ಷೆ ಇರ್ತಾರ ಅಗ್ಲರ ಪೂರ ವಿನಯ ಪೂರಕವಾದ ರಿಕ್ವೆಸ್ಟ್ ಮಾಡ್ತಿದೆ. ರಾಜ್ಯಾಧ್ಯಕ್ಷನ ಅನುಮತಿ ಇದೆ ತಂದು, ಜಿಲ್ಲಾಧ್ಯಕ್ಷನ ಅನುಮತಿ ಇದೆ ತಂದು ಪ್ರೆಸ್ ಮೀಟ್ ಮಂಪುನಾಗ ಮಾಧ್ಯಮದಾಗ ಕೇಳುವರು ಬಂಡಾಯದ ಅಲೆನ ಎಂಜಿನಿಗೆ ಪ್ರೆಸ್ ಮೀಟ್ ಬಂಡಾಯ ಜಿಲ್ಲೆಗಳ ರಾಜ್ಯಗಳ ಮಾದರಿ ಆಪನಂಚಿನ ಸಂದೇಶ ಬೋಪುಲು ಅವು ತಿಂಗಳಿನ ಪ್ರೆಸ್ ಮೀಟ್ ಆಡ ಈ ಜಾತಿಜ್ಜಿ ಮತ ಇಜ್ಜಿ ಭೇದಜ್ಜಿ ಶ್ರೀಮಂತ ಬಡತನ ಅಂತರಜ್ಜಿ ನಮ್ಮ ಮಹಾತ ಭಾರತೀಯ ಜನತಾ ಪಾರ್ಟಿಯ ದೇವತರು ಒಬ್ಬ ಕಾರ್ಯಕರ್ತ ಬಂದಲೊಂದು ಸೂರ್ಯ ಉದಯನಾಗ ಬಿದ್ದಾರ್ದು ರಾತ್ರಿ 12 ಗಂಟೆ ಮುಟ್ಟ ಬಿಜೆಪಿ ಮಂಗಳೂರು ಮಂಡಲ ಸತಾಯ ಗತಾಯ ಮೂಲು ಗೆಲ್ಪೋಡು ನಂಗೆ ಕರ್ಣ 2017 ಮಗು ಕಾಂಗ್ರೆಸ್ ಭಾರತೀಯ ಜನತಾ ಪಾರ್ಟಿಗೆ ಮಾತ್ರ ಸ್ಟೇಟ್ ಫೈಟ್ ಇತ್ತು. ತ್ರಿಕೋನ ಸ್ಪರ್ಧೆ ಅವಕಾಶ ಗೋಲ್ಡನ್ ಅಪರ್ಚುನಿಟಿ ಸುವರ್ಣ ಅವಕಾಶ. ಈ ಅವಕಾಶನು ನಮ್ಮ ಕಲೆವನ್ನ ಜೀವಮಾನ ನಮ್ಮ ಪಿರ ಪಡೆಯಲು ಸಾಧ್ಯ. ದೇವೇರು ಕೊಟ್ಟನ ಅವಕಾಶ ದೇವ ದುರ್ಲಭ ಕಾರ್ಯಕರ್ತನ ಪ್ರಯತ್ನ ಅಕ್ಲ ಬೇಗರು ಭೂಮಿಗೆ ಬೂರೋಡು ಅಕ್ಲ ಬೇಗರು ಭೂಮಿಗೆ ಬೂರು ಎಲ್ಲ 10 ತಾರೀಕು ನಡಪುನಂಚಿನ ಆ ಮಹಾ ಚುನಾವಣೆ ನಮ್ಮ ಮಾತ ನಮ್ಮ ಅಮೂಲ್ಯವಾದ ಓಟುಲ್ಲ, ನಮ್ಮ ಬರಿಟಿತನಕೈನ ಓಟುಲ್ಲ ಐಟೋಡಿ ನಮ್ಮ ದೂರ ಸಂಬಂಧದ ದೂರ ದೋಷ ಮಾತರನ್ನು ಲೆತ್ತದು ಪತ್ತದು ಒಟ್ಟಾದು ಒಂಜಾದು ಆ ಎಲ್ಲ ಮತದಾನ ಕೇಂದ್ರ ಕಡಪುರದು ಓಟು ಪಾಡ್ಬೋದು ಅತ್ಯಂತ ಜಾಸ್ತಿ ಓಟದು ಸತೀಶ್ ಕುಂಪಾಲ್ ಗೆಲ್ಪಾದು ಕಡಪುರ್ನ ಬೇಲೆ ಅವು ಮಾತ ನಮ್ಮ ಸತೀಶನ್ನೇ ನಮ್ಮ ಆರೇ ನಮ್ಮ ಕ್ಯಾಂಡಿಡೇಟ್ ಬಂದ ಭಾವನೆ ಮಾತೆರೆಗೆ ಬರದೆ ದೇವರು ಆ ಅವಕಾಶನ ಒದಗಾದ ಕೊರಡು ಬಂದಿದೆ. ಮಾತೆರ ಅವಕಾಶ ಮಂತೆ ಕೊಟ್ಟಿನ ಮಾತೆರೆಗ ದೇವ ದುರ್ಲಭ ಕಾರ್ಯಕರ್ತರಿಗೆ ಮಾತೆರೆಗ ಎನ್ನ ಉಡಲ್ ಇಂಜಿನ ಸೊಲ್ಮೇಲಿನ ಸಂದಾದ ಎನ್ನ ಪಾತೆರವಂತವೆ. ಜೈ ಹಿಂದ್ ಜೈ ಕರ್ನಾಟಕ. ಜನತಾ ಪಾರ್ಟಿ ಕಟ್ಟದ ಬಲಪಾದ ನಮ್ಮ ಈ ಕ್ಷೇತ್ರದ MLA ವಿಧಾನಸೌಧ ಗಣಪುರದ ಸುತ್ತ ಅಂತ ಸಲ್ಲಿಸಬಂದು ನಮ್ಮ ಮಂಡಲದ ಪ್ರಧಾನ ಕಾರ್ಯದರ್ಶಿ ನಡೆದ ಗೌರವಿಸುವುದು ವಿನಂತಿ ಬಂದಲ್ಲ. ನಮ್ಮ ರಾಜ್ಯದ ಅಧ್ಯಕ್ಷರಿಗೆ ಶಾಲೆ ಪಾಠದ ಗೌರವಿಸಲು ಮಾತಾಡಲು ತಾಟಿಪಟ್ಟ ಅಭಿನಂದಿಸುವುದು ವಿನಂತಿ ಬಂದಲ್ಲ. ಅಂಚನೆಗೆ ವೇದಿಕೆ ಪಂಚಿನ ಮಾತ ಗಣ್ಯರಿಗಳ ಶಾಲೆ ಪಾಠದ ಗೌರವಿಸುವುದು ನನ್ನ ತುಂಬುಗು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ವಿಧಾನ ಪರಿಷತ್ ಸದಸ್ಯನ ಶ್ರೀಯುತ ಪ್ರತಾಪ ಸಿಂಹ ಮೇರೆ ಈ ಚುನಾವಣೆಯ ರ್ಯಾಲಿ ನಿರ್ದೇಶಿಸಿ ಮಾತಾಡಲು ವಿನಂತಿ ಬಂದಲ್ಲ. ಯಾರು ಹಿತವರು ನಿಮಗೆ? ಈ ಮಾತು ಚುನಾವಣೆಯ ಸಂದರ್ಭದಲ್ಲಿ ಜನರ ಮನಸ್ಸಿನಲ್ಲಿ ಮೂಡಿ ಬರುವಂತಹ ಪ್ರಶ್ನೆ.
ಇಡೀ ಜಗತ್ತೇ ನೋಡುವ ರೀತಿಯಲ್ಲಿ ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ಯುತ್ತಿರುವಂತಹ, ಜಗತ್ತೇ ಮೆಚ್ಚಿದಂತಹ, ಜಗತ್ತಿನ ನಾಯಕನೆಂದೇ ಗುರುತಿಸಲ್ಪಟ್ಟಂತಹ ನರೇಂದ್ರ ಮೋದಿಜಿಯವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಬೇಕೋ ಇಲ್ಲ ಈ ದೇಶವನ್ನ ತಮ್ಮ ಅಧಿಕಾರದ ಆಸೆಗಾಗಿ ಒಂದು ಕುಟುಂಬದ ಕೈಯೊಳಗೆ ಇಟ್ಟುಕೊಂಡು ದೇಶ ವಿದೇಶಗಳಲ್ಲಿ ಭಾರತದ ಹೆಸರನ್ನ ಅಭಿವೃದ್ಧಿ ಪಥದಲ್ಲಿ ಭರದಿಂದ ಸಾಗುತ್ತಿರುವಂತಹ ಭಾರತವನ್ನ ಟೀಕಿಸುವಂತಹ, ಭಾರತದ ಗೌರವಕ್ಕೆ ಚುಕ್ಕೆ ತರುವಂತಹ, ಕಪ್ಪು ಚುಕ್ಕೆಯನ್ನು ಇಡುವಂತಹ ಕಾಂಗ್ರೆಸ್ ಬೇಕು ಅಂತ ಹೇಳುವಂತಹ ಒಂದು ನಿರ್ಣಾಯಕ ಗಳಿಗೆ ಈ ಮಾತನ್ನ ಹೇಳುವಾಗ ಕರ್ನಾಟಕ ರಾಜ್ಯದ ಚುನಾವಣೆ ಆಗ್ತಾ ಇದೆ, ಕೇಂದ್ರದ ಬಗ್ಗೆ ಯಾಕೆ ಮಾತಾಡ್ತೀರಿ ಅಂತ ಹೇಳಿ ಯಾರ್ದಾದ್ರೂ ಮನಸ್ಸಲ್ಲಿ ಪ್ರಶ್ನೆ ಬಂದರೆ, ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಭಾರತದ ಈ ನಿರಂತರ ವೇಗ ಮತ್ತು ಪ್ರಗತಿಗೆ ಪೂರಕವಾಗಿ ಕರ್ನಾಟಕವು ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲ ನೀಡುವಂತಹ ರೀತಿಯಲ್ಲಿ, ಕರ್ನಾಟಕದ ಸರ್ಕಾರವು ಬೆಂಬಲ ನೀಡುವಂತಹ ರೀತಿಯಲ್ಲಿ ಈ ಕರ್ನಾಟಕ ರಾಜ್ಯವು ಭಾರತೀಯ ಜನತಾ ಪಾರ್ಟಿಗೆ ಮತ್ತೊಮ್ಮೆ ಅಧಿಕಾರ ಕೊಡಬೇಕಾದಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಭಾರತದ ಪ್ರಗತಿಗೆ ಕರ್ನಾಟಕದ ಕೊಡುಗೆಯಾಗಿ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಜನ ಆಶೀರ್ವಾದ ಮಾಡ್ತಾರೆ ಅಂತ ಹೇಳುವಂತದ್ದು ವಿಶ್ವಾಸ. ಅಭಿವೃದ್ಧಿಯೊಂದೇ ನಮ್ಮ ಮಂತ್ರ. ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಬದುಕಿಗೆ ಅವನಲ್ಲಿ ವಿಶ್ವಾಸ ತುಂಬಿ ಗೌರವಯುತವಾಗಿ ಬದುಕುವಂತಹ ದಿಕ್ಕಿನಲ್ಲಿ ಒಂದೊಂದು ಯೋಜನೆಗಳು, ಅದು ಕೇಂದ್ರ ಸರ್ಕಾರದ್ದಿರಲಿ, ರಾಜ್ಯ ಸರ್ಕಾರದ್ದಿರಲಿ, ಡಬಲ್ ಇಂಜಿನ್ ಸರ್ಕಾರ ಅಂತೇಳಿ ಹೇಳುವಾಗ ಎರಡೂ ಕಡೆಯೂ ಒಂದಕ್ಕೊಂದು ಪೂರಕವಾದಂತಹ ಸರ್ಕಾರ ಇದ್ದರೆ ಯಾವ ರೀತಿಯಲ್ಲಿ ಬದಲಾವಣೆ ಆಗ್ತದೆ, ಯಾವ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳು, ಅದು ರಸ್ತೆಗಳಿರಬಹುದು, ಕುಡಿಯುವ ನೀರಿನ ವ್ಯವಸ್ಥೆ ಇರಬಹುದು, ಮನೆಗಳಿರಬಹುದು, ಪ್ರತಿಯೊಂದು ಕೂಡ ಅದರ ಗಾತ್ರ ಮತ್ತು ವೇಗವನ್ನು ಗಮನಿಸಿದರೆ ಯಾವುದೇ ಯೋಜನೆಯನ್ನು ತೆಗೆದುಕೊಳ್ಳಿ, ಅದು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ಜಾತಿ, ಮತ, ಪಂಥ ಯಾವುದೇ ಭೇದವಿಲ್ಲದೆ ಉಜ್ವಲ ಯೋಜನೆ ಬರ್ತದೆ ಅಂತ ಹೇಳಿ ಆದರೆ ಅದು ಕೋಟಿಯಲ್ಲಿ, ಆರೋಗ್ಯದ ವಿಮಾ ಕಾರ್ಡ್ ಬರ್ತದೆ ಅಂತ ಹೇಳಿ ಆದರೆ ಅದು ಕೋಟಿಯಲ್ಲಿ, ಎಲ್ಲ ಮನೆಗಳಿಗೂ ಆಶ್ರಯದ ಮನೆ ಪ್ರಧಾನಮಂತ್ರಿ ಆವಾಸ್ ಬರ್ತದೆ ಅಂತ ಹೇಳಿ ಆದರೆ ಅದು ಕೋಟಿಗಟ್ಟಲೆಯಲ್ಲಿ. ಈ ರೀತಿಯಲ್ಲಿ ಇಡೀ ಸಮಾಜವನ್ನ ಒಂದಾಗಿ ಒಟ್ಟಾಗಿ ದೇಶದ ಬಡವನಿಗೆ ಒಂದು ಕಾಲ ಇತ್ತು, ಬಡತನ ಅಂತ ಹೇಳಿದರೆ ಅದು ಸರ್ಕಾರಕ್ಕೆ ಒಂದು ಹೊರೆ ಅಂತ ಹೇಳುವಂತಹ ಭಾವ. ಈ ದೇಶದ ಅಭಿವೃದ್ಧಿಗೆ ಬಡವನ ಕೊಡುಗೆ ಏನು ಅಂತ ಹೇಳಿ ಕೇಳುವಂತಹ ಕಾಲ. ಆದರೆ ಇವತ್ತು ಭಾರತ ಬದಲಾಗಿದೆ. ಬಡವ ಅವನ ಜೀವನವನ್ನ ಕಟ್ಟಿಕೊಳ್ಳುವುದಕ್ಕೆ ಬೇಕಾಗುವಂತಹ ಎಲ್ಲ ರೀತಿಯ ಮೂಲಭೂತ ಸೌಕರ್ಯವನ್ನ ಸರ್ಕಾರ ಆದ್ಯತೆ ಕೊಡ್ತಾ ಇದೆ. ಅದು ಕೇಂದ್ರ ಸರ್ಕಾರ ಇರಬಹುದು, ರಾಜ್ಯ ಸರ್ಕಾರ ಇರಬಹುದು. ಉಳ್ಳಾಲದ ಕ್ಷೇತ್ರದಲ್ಲಿ ಇದರ ವ್ಯತ್ಯಾಸ ಯಾಕೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಕೇಳಿದರೆ, ಇಲ್ಲಿ ಡಬಲ್ ಇಂಜಿನ್ ಸರ್ಕಾರ ಇಲ್ಲ. ಡಬಲ್ ಇಂಜಿನ್ ಸರ್ಕಾರವನ್ನ ತರುವಂತಹ ಜವಾಬ್ದಾರಿ ಈ ಬಾರಿಯ ಚುನಾವಣೆಯಲ್ಲಿದೆ. ಒಂದು ಸ್ಥಿರವಾದಂತಹ ಸರ್ಕಾರ, ಒಂದು ಪೂರ್ಣ
ಎಷ್ಟೋ ಯೋಜನೆಗಳು ಬಿಜೆಪಿ ಆಡಳಿತ ಇಲ್ಲದಂತಹ ರಾಜ್ಯಗಳಲ್ಲಿ ಅದು ಅನುಷ್ಠಾನಕ್ಕೆ ತರುವಂತಹ ಉಮೇದೇ ತೋರಿಸಲಿಲ್ಲ. ಸಿದ್ದರಾಮಯ್ಯರ ಸರ್ಕಾರ 5 ವರ್ಷ ಇದ್ದಾಗ ನಮ್ಮ ಕೇಂದ್ರದ ಸರ್ಕಾರದ ಎಲ್ಲ ಯೋಜನೆಗಳನ್ನ ಅರ್ಧಂಬರ್ಧವಾಗಿ ಇಚ್ಛೆ ಇಲ್ಲದೆ ಬಿಟ್ಟದರ ಪರಿಣಾಮವಾಗಿ ನಾವು ಕಾಣಬೇಕಾದಂತಹ ಪ್ರಗತಿಯನ್ನ ಸಿದ್ದರಾಮಯ್ಯರ ಸರ್ಕಾರದ ಸಂದರ್ಭದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ಡಬಲ್ ಇಂಜಿನ್ ಸರ್ಕಾರ ಕರ್ನಾಟಕದಲ್ಲಿ ಬಂದ ಮೇಲೆ ಕೇಂದ್ರದಲ್ಲಿ ಬಿಜೆಪಿ, ರಾಜ್ಯದಲ್ಲಿ ಬಿಜೆಪಿ, ಕಿಸಾನ್ ಸಮ್ಮಾನ್ ಯೋಜನೆ ಬರ್ತದೆ ಅಂತ ಹೇಳಿ ಆದರೆ 6,000 ರೂಪಾಯಿ ಕೇಂದ್ರ ಕೊಟ್ಟರೆ ಅದಕ್ಕೆ 4,000 ರೂಪಾಯಿಯನ್ನ ರಾಜ್ಯ ಸರ್ಕಾರವು ಸೇರಿಸಿಕೊಟ್ಟದರ ಪರಿಣಾಮವಾಗಿ ರೈತರಿಗೆ ಡಬಲ್ ಇಂಜಿನ್ ಸರ್ಕಾರ ಡಬಲ್ ಬೆನಿಫಿಟ್ ಅನ್ನ ಕೊಟ್ಟಿರುವಂತದ್ದನ್ನ ನಾವು ಕಂಡಿದ್ದೇವೆ. ಮತ್ತು ಈ ಬಾರಿಯ ಚುನಾವಣೆಯಲ್ಲಿ ಈ ರಾಜ್ಯದ ಜನತೆ ದೇಶದ ದೃಷ್ಟಿಯಲ್ಲಿ ಮತ್ತು ರಾಜ್ಯದ ದೃಷ್ಟಿಯಲ್ಲಿ ಒಂದು ಮಾತನ್ನ ಹೇಳಿ ನನ್ನ ಮಾತನ್ನ ನಿಲ್ಲಿಸ್ತೇನೆ. ಸಾಕಷ್ಟು ಜನ ನಾಯಕರುಗಳು ಈ ಸಭೆಯಲ್ಲಿ ಮಾತನಾಡಲಿಕ್ಕಿರುವುದರಿಂದಾಗಿ ಯಾವುದೇ ಆರ್ಥಿಕತೆಯ ವೇಗ ಕಾಣುವಂಥದ್ದು ಅದು ಸರ್ಕಾರದ ಸಾಧನೆಯ ಆಧಾರದ ಮೇಲೆ. ಈ ದೇಶದಲ್ಲಿ ಬಡತನ ಯಾಕೆ ಇತ್ತು ಅಂತ ಹೇಳಿ ಕೇಳಿದರೆ ಸರಿಯಾದಂತಹ ಯೋಚನೆಗಳು ಇಲ್ಲದ ಕಾರಣಕ್ಕೆ ಕಾಂಗ್ರೆಸ್ ಎಷ್ಟು ವರ್ಷದಿಂದ ಬಡತನ ನಿರ್ಮೂಲನದ ಬಗ್ಗೆ ಮಾತನಾಡಿಕೊಂಡು ಬಂದಿದೆ. ಆದರೆ ಅವರ ಬಗ್ಗೆ ಗಮನ ಕೊಡುವುದಕ್ಕೆ ಸಾಧ್ಯ ಆಗಲಿಲ್ಲ. 60 ವರ್ಷಗಳಲ್ಲಿ 1 ಟ್ರಿಲಿಯನ್ ಕೋಟಿಗೆ ಈ ದೇಶದ ಆರ್ಥಿಕ ವ್ಯವಸ್ಥೆ ತಲುಪಬೇಕು ಅಂತೇಳಿ ಆದರೆ 60 ವರ್ಷ ತೆಗೆದುಕೊಂಡಿತು. 2014ಕ್ಕೆ ಬರುವಾಗ 2 ಟ್ರಿಲಿಯನ್. ಈಗ ಕಳೆದ 9 ವರ್ಷಗಳಲ್ಲಿ ಭಾರತ 3.5 ಟ್ರಿಲಿಯನ್ ಆರ್ಥಿಕತೆಗೆ ತಲುಪಿದೆ ಅಂತ ಹೇಳಿ ಆದರೆ ಭಾರತದ ವೇಗ ಎಷ್ಟು ಅಂತ ಹೇಳುವಂಥದ್ದನ್ನ ಗಮನಿಸಬೇಕು. ಬದಲಾದ ಭಾರತಕ್ಕೆ ನವ ಕರ್ನಾಟಕವನ್ನ ನಿರ್ಮಿಸುವ ದೃಷ್ಟಿಯಲ್ಲಿ ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡಬೇಕು. ಈ ದೃಷ್ಟಿಯಲ್ಲಿ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಮಂಗಳೂರು ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಜನತೆ ಒಂದು ಬದಲಾವಣೆಯನ್ನ ಬಯಸಿದ್ದಾರೆ. ಈಗಿರುವ ಶಾಸಕರನ್ನ ಬದಲಿಸುವ ಬಗ್ಗೆ ನಿಶ್ಚಯಿಸಿದ್ದಾರೆ. ಅದರ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯನ್ನ ಗೆಲ್ಲಿಸುವ ದೃಷ್ಟಿಯಲ್ಲಿ ಸತೀಶ್ ಗುಂಪಲರಿಗೆ ಆಶೀರ್ವಾದ ಮಾಡುವುದಕ್ಕೆ ತಯಾರಾಗಿದ್ದಾರೆ. ನಾಡ್ದು 10 ತಾರೀಕಿಗೆ ನಡೆಯುವಂತಹ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಮತ್ತು ಸತೀಶ್ ಗುಂಪಲರಿಗೆ ಆಶೀರ್ವಾದ ಮಾಡುವುದರ ಮೂಲಕ ತುಷ್ಟೀಕರಣದ ರಾಜಕೀಯಕ್ಕೆ ತಿಲಾಂಜಲಿನಿಟ್ಟು ಸಬ್ಕೆ ಸಾಥ್ ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್ ಎಂಬ ನಂಬಿಕೆ ಇರುವಂತಹ ತುಷ್ಟೀಕರಣದಿಂದ ಸಂತುಷ್ಟೀಕರಣದವರೆಗೆ ಹೋಗುವಂತಹ ಬಿಜೆಪಿಗೆ ಸತೀಶ್ ಗುಂಪಲರಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ವಿನಂತಿಸಿ ನನ್ನೆರಡು ಮಾತುಗಳನ್ನು ನಿಲ್ಲಿಸ್ತೇನೆ. ಧನ್ಯವಾದ. बोलो भारत माता के, बोलो भारत माता के, बोलो भारत माता के. ಹಿಂಗೆ ಮತ್ತೆ ಒಂದು ರೀತಿಯ ಸಂತೋಷದ ಒಟ್ಟಿಗೆ ಯಾನು ನಂಬೇಲೆ ಸಾಧ್ಯ ಇದ್ದಂದ್ರೆ ನಂಚಿನ ವೇದಿಕೆಗೆ ಬರ್ತದೆ ಯಾನು ಉಂಟದೆ ಯಾಕಂಡ ಯಾನು ಗ್ರಾಮ ಪಂಚಾಯತ್ ಓಟು ಗುಂತನ ಬಿಡ್ಲಿ ಯಾನು ಬಿಜೆಪಿ ಯಾಪಲ ಓಟು ಗುಂತ ಪನ್ಪನ ಯೋಚನೆ ಮಲ್ಪಂದೆ ಆ ಎಲ್ಲೇ ಪ್ರಯಾಣ ಶಾಖೆಗೆ ಬಂದು ಪನಗ ಯಾನು ಸಂಘಟನಾತ್ಮಕವಾದ ಬಿಜೆಪಿ ಕೆಲಸ ಕಾರ್ಯ ಮಲ್ಪಂದು ಬರ್ತೇನೆ. ಐದು ಪಕ್ಕ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ಈ ಒಂಜಿ ವಿಧಾನಸಭೆಗೆ ಸ್ಪರ್ಧೆ ಮಲ್ಪನಂಚಿನ ಒಂಜಿ ಅವಕಾಶ ದಿಕ್ಕಿನ ಯಾನ ನಂಬಿನಂಚಿನ ದೇವರ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹ ಯಾನ್ ನಂಬಿನಂಚಿನ ಈ ವಿಧಾನಸಭಾ ಕ್ಷೇತ್ರದ ಮಾತ ಕಾರ್ಯಕರ್ತರನ್ನ ಒಂಜಿ ಪ್ರೋತ್ಸಾಹದಾತ್ರ ಎನ್ನ ಗುರು ಹಿರಿಯರ್ನಕ್ಲ ಮಾರ್ಗದರ್ಶನದಾತ್ರ ವಿಶೇಷವಾದ ಈ ರಾಜ್ಯದ ಅಧ್ಯಕ್ಷ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವ್ರನ್ನ ಮಾರ್ಗದರ್ಶನಡು ಇಂಚಿನ ಒಂದು ಅವಕಾಶ ದಿಕ್ಕಿನೇ ಎನ್ನ ಪುಣ್ಯ ಅಂತ ಏನಿದೆ. ಈ ಒಂದು ಅವಕಾಶ ನಾನು ಯಾಪಲ ಅವಕಾಶನ ಕೈ ಬಿಡಂದೆ ಈ ಅವಕಾಶನ ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಲ್ಪನ ಮುಖಾಂತರ ಈ ಒಂದು ಕ್ಷೇತ್ರ
ಅಭಿವೃದ್ಧಿದ ವಿಷಯದಲ್ಲಿ ವಾನಮನದ ತೊಂದರೆ ಆತನ ಐನ ಸರಿಯಾದ ರೀತಿಯಲ್ಲಿ ಸರಿ ಮಲ್ಪನಂಚಿನ ಕೆಲಸಗಳನ್ನು ಖಂಡಿತವಾದ ಮಲ್ಪೆ ನಾನು ನಿಗ್ಲಿಗೆ ನೆನಪು ಮಲ್ಪರಿಗೋಸ್ಕರ ಒಂಜಾತ ಸಂಗತಿ ನನಗೆ ನಾಲ್ಕಿನ ಹೈಲೈಟ್ ಪಾಯಿಂಟ್ಸ್ ಮಾತ್ರ ಬಂದ್ಪೆ ಹೋಯ್ನ ಸರಿ ನಮ್ಮ ನನ್ನ ಈ ಕ್ಷೇತ್ರಡೆ ವಿಧಾನಸಭಾ ಚುನಾವಣೆ ಆಪನೆಗೆ ದುಂಬು ಸರಿ ಒಂಜಿ ತಿಂಗಳು ದುಂಬು ಸಂತೋಷ್ ಕುಮಾರ್ ಶೆಟ್ಟಿ ಅಶೇಗೊಲ್ಲ ಒಟ್ಟಿಗೆ ಇರ್ತೇವೆ ತಾರೆ ಒಂಜಿ 170 ಕೋಟಿ ರೂಪಾಯಿದ ಕಾರ್ಯಕ್ರಮ ಪರ್ಪುನ ನೀರಿಗೆ ಇಲ್ಲಿಲ್ಲಾಗೆ ನೀರು ಕೊರತೆ ಬಂದಿದ್ದು ತಾರೆ ಹಾಕಿದ್ದೇವೆ ಶಿಲಾನ್ಯಾಸ ಮಲ್ದೇವೆ 5 ವರ್ಷ ಒಂಜೇ ಒಂಜಿ ಇಲ್ಲಾಗ ಒಂಜೇ ಒಂಜಿ ಬೊಟ್ಟು ನೀರು ಆರು ಪಂಡಿನ ಪಾತ್ರ ಲೆಕ್ಕ ಈ ವಿಧಾನಸಭಾ ಕ್ಷೇತ್ರ ಬೈದಿದ್ದೀನ ಪನಿಯರು ಅತ್ಯಂತ ಬೇಜಾರಾವನು ತೀರಾ 5 ವರ್ಷ ನನಗೆ ಈ ನಮ್ಮನೆದ ಭರವಸೆ ಕೊರ್ಪಿರ ದೇವರೇ ಗೊತ್ತು 5 ವರ್ಷಕ್ಕೂ ತುಂಬು ನಮ್ಮ 9 ಕೆರಡೆ 355 ಇಲ್ಲಿನ ಯಾನ ಐನ ಡೆಮಾಲಿಶ್ ಮಾಡಿದ್ರೆ ಬಾರಿಶ್ ಹೋಗುದ ಫ್ಲಾಟ್ ಕಟ್ಟದ ಕೊರ್ಪ ಬಾಬಂಗೇರ ಪಂತಿನ ಪ್ರಸ್ಡ್ ಪಂತಿನ ಇರಗೆ ನೆನಪುಂಡು ಎಂಕಲ ನೆನಪುಂಡು ಇನಿ ಐಟ್ ಪುದೆಲ್ ಬರ್ತದೆ ಐತ ಕೈತಡೆ ಪೋವಂಗ ನಂಚಿನ ಪರಿಸ್ಥಿತಿ ಅವಳ 9 ಕೆರಡೆ ನಿರ್ಮಾಣ ಆತಿ ನೆನಪುತ್ತ ಹೋಯ್ನ ಸರಿ ನಮ್ಮ ಹಬ್ಬಕ್ಕನ ಭವನ ಮಲ್ಪ ಅಂತ ಬಂದಿರಿ ಇನಿ ಮೊಟ್ಟ ಹಬ್ಬಕ್ಕನ ಭವನಗೆ ಒಂಜಿ ಕೊಟ್ಟು ಒಂಜಿ ತುಂಡು ಒಂಜಿ ಚೂರು ಮಣ್ಣು ದೆಪ್ಪನ ಕೆಲಸ ಸಮೇತ ಹಬ್ಬಕ್ಕನ ಭವನ ಆಗಿದೆ ಆಡ ದೇವರ ದಯಟ 5 ವರ್ಷದ ಹಬ್ಬಕ್ಕನ ಉತ್ಸವ ಮಾತ್ರ ಮಲ್ತದೆ ರೈಟ್ ಬೋಡಿಸ್ತನಾದ ಪ್ರಚಾರದಲ್ಲಿ ಖಂಡಿತವಾದ ತೊಂದರೆ ಈ ಊರುಡು ಎಕಡೆ ಸಂತೋಷನೆ ಪಲ್ಲಕನೆ ಅಗ್ನಿಶಾಮಕ ದಳದ ಒಂದು ಘಟಕನೆ ಈ ಊರುಡು ಮಲ್ಪ ಅಂತ ಪೋಯಿನ ವರ್ಷ ಬಂದೇರಿ ಆಡ ದೇವರ ದಯಟ ಅಗ್ನಿಶಾಮಕ ದಳ ಬರ್ಪನೆಗೆ ತುಂಬ ಮೂಲ ಪೂರ ಬಿಲ್ಡಿಂಗ್ ಪೊತ್ತದ ಗೋಪನ ಪರಿಸ್ಥಿತಿ ಉಂಡು ಹೊರತು ಅಗ್ನಿಶಾಮಕ ದಳ ಈ ಊರಿಗೆ ಬೈದಿದ್ದಿ ನಮ್ಮ ಬರಿತ ಇರಾಡೆ 500 ಚಿಲ್ಲರೆ ಎಕರೆ ಕೆಡಿಪಿಗೆ ರಿಸರ್ವ್ ಮಲ್ಪದ ಮೂಲಕ ಕಿರು ಕೈಗಾರಿಕೆಯನ್ನು ಪ್ರಾರಂಭ ಮಲ್ಪನೆಗೋಸ್ಕರ ರಿಸರ್ವ್ ಮಲ್ಪಿನ ಸಂಗತಿಯಲ್ಲಿ ಪೂರ ಗೊತ್ತುಂಟು ಈ ಊರ್ದ ಒವೇ ಜವನಿಗಾತನ ಜವನಿಲ ಹಾಕ್ಲಿಗೆ ಡಿಗ್ರಿ ಆಯ್ನಕ್ಲಿಗೆ ಎಜುಕೇಶನ್ ಅನ್ನಕ್ಲಿಗೆ ಒಂಜಿ ರೂಪಾಯಿದ ಒಂಜಿ ಬೇಲೆ ಕೊರ್ಪಣಂಚಿನ ಕೆಲಸ ಆತಿದ್ದೀನಿ ತನಿಯರು ಅತ್ಯಂತ ಬೇಜಾರಾವನು ಒಟ್ಟು ಈ ಭಾಗಡೆ ಮಾತ ವಿಷಯ ಅತ್ಯಂತ ಒಂಜಿ ಕಳಪೆ ಪ್ರದರ್ಶನದ ಒಂಜಿ ವಿಧಾನಸಭೆ ಕೇವಲ ವಿಧಾನಸಭೆದ ವೀರ ಆತೆ ಹೊರತು ಈ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಮಲ್ಪುನೇಟ್ 0 ಆತೇರಿನ ಪನಿಯರ ಅತ್ಯಂತ ಬೇಜಾರಾಪನೆ ಯಾಕಂಡ ಸದನ ವೀರ ಆಂಡ ಪ್ರೇಜನ ಹೆಜ್ಜೆ ನಮ್ಮ ವಿಧಾನಸಭಾ ಕ್ಷೇತ್ರದ ಜನಕ್ಕಲ್ಲ ಕೆಲಸ ಮಲ್ಪುನ ವೀರ ಅವಡು ಪನ್ಪನ ಈ ಪಾತ್ರ ಈ ಸಂದರ್ಭ ಪನೊಂದು ದುಂಬದ ದಿನಕ್ಲೆಡೆ ಈ ಒಂಜಿ ಕ್ಷೇತ್ರ ಕೊಂಚ ಅವಕಾಶ ನಿಕ್ಲು ಮಾತಾಡಲ ಕೊಡ್ತಾರೆ ನಾನು ನಿಕ್ಲ ಮಾತಾಡಲ್ಲ ವಿನಂತಿ ಮಲ್ಪನು ಯಾನದಲ್ಲ ದುರಂಕಾರ ಪನ್ಪುನ ಅತ್ಯಂತ ಆತ್ಮವಿಶ್ವಾಸದ ಪನ್ಪುನು ಅತಿಯಾದ ಆತ್ಮವಿಶ್ವಾಸದ ಪನೊಂದಿದ್ದಾನೆ ಈ ಸರಿದ ಚುನಾವಣೆಗೆ ಭಾರತೀಯ ಜನತಾ ಪಾರ್ಟಿ 100% ಗೆಂದೂರು ಪನ್ಪುನ ಆತ್ಮವಿಶ್ವಾಸದ ನಿಕ್ಲು ಮಾತಾಡಲ್ಲ ಕೆಲಸ ಮಾಡ್ಲೆ ನಮ್ಮ ದುಂಬು ಪೋಯಿ ನಿಕ್ಲಿಗೆ ಸ್ವಲ್ಪ ಒಂಜೊಂಜಿ ಜಾಗಡೆ ಅನ್ಯಾಯ ಆತನ ಮಲ್ಪುನಂಚಿನ ರಸ್ತೆಗಳ ಅನ್ಯಾಯ ಆತನ ಪರ್ಪುನ ನೀರಿನ ಅನ್ಯಾಯ ಆತನ ನಂದಾಪುನಂಚಿನ ಮೂಲಭೂತ ಸೌಕರ್ಯ ತೊಂದರೆ ಆತನ ನನಗೆ ಈ ಸಂದರ್ಭ ನೆನಪು ಮಲ್ಪೋಡು ಬರಿತ ವಿಧಾನಸಭಾ ಕ್ಷೇತ್ರದ ಕೇಳಲೆ 3,000 ಹಕ್ಕುಪತ್ರಲೇನೆ ಆ ಕ್ಷೇತ್ರದ ಶಾಸಕರು ಕೊಡ್ತಿರೋದ್ರಿಂದ ಈ ಕ್ಷೇತ್ರ ಏತು ಜನಕ್ಕೆ ಇಲ್ಲಿ ಜನಕ್ಕೆ ಹಕ್ಕುಪತ್ರ ಕೊರ್ಪನ ಕೆಲಸ ಆಗ್ತದೆ ಈ ಕ್ಷೇತ್ರ ಏತು ಜನಕ್ಕೆ ಹಕ್ಕುಪತ್ರ ನಿಜವಾದ ಕೊರ್ಪನಲ್ಲ ಹಕ್ಕುಪತ್ರನೇ ಸ್ಟಾಪ್ ಮಲ್ಪನಂಚಿನ ಕೆಲಸ ಅದನ್ನು ಪನ್ಪುನೆಲ್ಲ ಉಲ್ಲೇಖ ಮಲ್ಪರೆ ಈ ಸಂದರ್ಭ ಇಚ್ಛಿಸುವೆ ರಾಜ್ಯ ಸರ್ಕಾರ ಕೊರ್ನಂಚಿನ ರಾಜ್ಯ ಸರ್ಕಾರ ಹೋರಾಟ ಮಲ್ಪದ ಕನತದೆ ಈ ಜನಗಳಿಗೆ ಇಲ್ಲಿ ಕಟ್ಟುನೆಗೆ ಕಾಸು ಕೊರಡ ಆಯ್ತನ ಜವಾಬ್ದಾರಿನ ಬಿಡುದು ಜನಗಳಿಗೆ ಕಾಸು ತಂದು ಕೊರ್ಪುನ ಇಟ್ಲ ಸಂಪೂರ್ಣ ವಿಫಲಾತನ ಸಂಗತಿಯಲ್ಲಿ ಪೂರ ನಂಗೆ ಗೊತ್ತೇನೆ ನನ್ಗೆ ನೆನಪೊಪ್ಪಾಡು ಕೊರೋನಾ ಈ ಊರಿಗೆ ಬರಬಲ್ಲಿತ್ತೇನೆ ನಾನು ಕೊರೋನಾ ಬತ್ತಿನ ಸಂದರ್ಭಡೆ ನಮ್ಮ ದೇಶದ ಪ್ರಧಾನಮಂತ್ರಿ ಮೂಜಿ ಇಂಜೆಕ್ಷನ್ ಕೊರಿಯರ್ ಫ್ರೀ 1 ರೂಪಾಯಿ ತಂದೆ ಮೂಜಿ ಇಂಜೆಕ್ಷನ್ ಕೊರಿಯರ್ ನಾನು ಮುಲ್ತ ಅಣ್ಣೇರು ಬಂಡೇರೆ ನಿಕ್ಲೆ ಇಂಜೆಕ್ಷನ್ ತೆತ್ತೊಂಡ ನಿಕ್ಲೆಗೆ ಜೋಕುಲ ಆಪುಜಿ ನಿಕ್ಲೆ ಇಂಜೆಕ್ಷನ್ ತೆತ್ತೊಂಡ ನಿಕ್ಲೆ ಸೈಪರ್ ಬೆದ ಬಂಡೇರು ಆಂಡ ಅವೇ ಮನುಷ್ಯ ಪೋದು ಹಂಗಿನ ಏತು ಸೋಕು ಜಾರದ ರಪ್ಪ ಇಂಜೆಕ್ಷನ್ ತೆತ್ತೊಂದೆ ಇದು ಪೂರ ನಂಗೆ ನೆನಪು ಮಲ್ಪಡ ಸಂಗತಿ ಇನಿ ಪೂರ ಗ್ಯಾರಂಟಿ ಕಾರ್ಡ್ ಪಕ್ಕ ಬೈದೇರೆ ಈತು ಯಾನ ಪಂಡ ಪೂರ ಸಂಗತಿದ ಗ್ಯಾರಂಟಿ ಶುರು ಕಾರ್ಡ್ ಕೇಳಲೆ ಐದು ಪಕ್ಕ ಅತ್ಲ ಗ್ಯಾರಂಟಿ ಕಾರ್ಡ್ ಒಪ್ಪಿಗೆ ಅಂತ ಪನೊಂದು ಎಂಕುಕೋರ್ನ ಅವಕಾಶನ ಅತ್ಯಂತ ಎಡ್ಡ ರೀತಿಯಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರೇ ಪಕ್ಕ ಸಂತೋಷ್ ಕುಮಾರ್ ರೈ ಅಂಜನೆ ನಮ್ಮ ಮಂಡಲದ ಅಧ್ಯಕ್ಷರನ್ನ ನಿಕ್ಲ ಮಾತೇರ್ನಲ್ಲ ಮಾರ್ಗದರ್ಶನ ನಡೆ ಬಾರಿ ಎಡ್ಡ ರೀತಿಯ ಕೆಲಸ ಕಾರ್ಯ ಮಲ್ಪುನ ಮುಖಾಂತರ ಅಭಿವೃದ್ಧಿಗೆ ಒವೇ ರೀತಿಯ ತೊಂದರೆ ಇದ್ದಂದೆ ಬಿಜೆಪಿದ ಕಾರ್ಯಕರ್ತೆ ಪ್ರತಿ ವರಿಯಲ್ಲ ತರೆದೆತ್ತದ ನಡಪುನಂಚಿನ ಒವೇ ರೀತಿಯ ತೊಂದರೆ ಇದ್ದಂದೆ ತರೆದೆತ್ತದ ನಡಪುನಂಚಿನ ಕೆಲಸ ಕಾರ್ಯ ಈ ಸಂದರ್ಭ ಮಲ್ಪ ಅಂತ ಪನೊಂದು ನಿಕ್ಲು ಮಾತಾಡಲಿ ಈಗ ಅವಕಾಶ ಕೊರಲಿ ಈ ಊರದ ಮಾತ ವರ್ಗದ ಜನಕ್ಲೆಲ್ಲ ವಿನಂತಿ ಮಲ್ಪನು ಮಾತ ವರ್ಗದ ಜನಕ್ಕೆಲ್ಲ ವಿನಂತಿ ಮಲ್ಪನು
ಈ ಸತೀಶ್ ಕುಂಪಲಾಡ್ದು ಒಂಜೇ ರೂಪಾಯಿದ ಒಂಜೇ ಚೂರು ನಿಕ್ಲೆ ಗೇರಿಗ್ಲ ಒವೇ ರೀತಿದ ತೊಂದರೆ ಒಂದು ನಾನು ಎಡ್ಡ ರೀತಿಯ ನಿಕ್ಲೆ ಮಾತ್ರ ಇಲ್ಲ ಈ ಊರುಡು ಎಡ್ಡ ರೀತಿಯಲ್ಲಿ ದುಂಬು ಕೊರಪಂಚಿನ ಕೆಲಸ ಪ್ರಾಮಾಣಿಕವಾದ ಮಲ್ಪೆ ನಮ್ಮ ಊರದ ಅಭಿವೃದ್ಧಿದ ಕೆಲಸ ಒತ್ತು ಕೊರದು ಕೆಲಸ ಮಲ್ಪೆ ಈ ಸಂದರ್ಭದ ಪನೊಂದು ಈಗ ಮಾತೆಲ್ಲ ಇಂಕ ಅವಕಾಶ ಕೊರ್ಲಿ ಪನೊಂದು ಎನ್ನ ಪಾತ್ರನಿಂದವೇ ಜೈನ್ ಚೇತನ. ಸೋನಿಯಾ ಗಾಂಧಿ ಹೇಳಿದ್ರು ನರೇಂದ್ರ ಮೋದಿ ನರಹಂತಕ. ರಾಹುಲ್ ಗಾಂಧಿ ಅವರು ನರೇಂದ್ರ ಮೋದಿ ಅವರನ್ನ ಟೀಕೆ ಮಾಡಿದ್ರು. ಇನ್ನೊಬ್ರು ಛಾಯಾವಾಲ ಅಂತ ಹಕ್ಕು ತಮಾಷೆಯನ್ನು ಮಾಡಿದ್ರು. ಆದ್ರೆ ಬಂಧುಗಳೇ, ಈ ದೇಶದ ಜನ ಉತ್ತರವನ್ನ ಕೊಟ್ಟಿದ್ದಾರೆ. ಯಾವ ಸೋನಿಯಾ ಗಾಂಧಿ ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಗೆ ಉಲ್ಲೇಖವನ್ನ ಮಾಡಿದ್ರ, ಹಾಸ್ಯವನ್ನ ಮಾಡಿದ್ರ, ಅದೇ ಸೋನಿಯಾ ಗಾಂಧಿಯ ಪಾರ್ಟಿ ಕಾಂಗ್ರೆಸ್ ಮುಕ್ತ ಭಾರತ ನಿರ್ಮಾಣ ಆಗಿದೆ, ಕಾಂಗ್ರೆಸ್ ಮುಕ್ತ ಭಾರತ ಆಗಿದೆ. ನರೇಂದ್ರ ಮೋದಿಗೆ ಅಪಹಾಸ್ಯ ಮಾಡಿದವರು ಈ ದೇಶದಲ್ಲಿ ಅಧಿಕಾರದಲ್ಲಿ ಉಳಿಯೋದಿಲ್ಲ. ಯಾಕಿದ್ರೆ ಉಲ್ಲೇಖ ಮಾಡಿದೆ? ಇವತ್ತು ಸನ್ಮಾನ್ಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರ್ತಕ್ಕಂಥ ಖರ್ಗೆ ಅವರು ಉಲ್ಲೇಖ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ? ಖರ್ಗೆ ಅವರು ಹೇಳಿದ್ದಾರೆ, ನರೇಂದ್ರ ಮೋದಿ ವಿಷದ ಹಾವು. ಖರ್ಗೆ ಅವರಿಗೆ ಹೇಳ್ತೇನೆ, ಇದು ಕರ್ನಾಟಕದ ಕಾಂಗ್ರೆಸ್ಸಿನ ಅಂತ್ಯ. ಈ ಬಾರಿ ಕಾಂಗ್ರೆಸ್ ಅಂತಿಮ ಸಂಸ್ಕಾರಕ್ಕೆ ಹೋಗುತ್ತೆ. ನರೇಂದ್ರ ಮೋದಿಗೆ ಟೀಕೆ ಮಾಡ್ತಾರೆ. ನರೇಂದ್ರ ಮೋದಿಯವನ್ನ ಹತ್ಯೆ ಮಾಡ್ತೇವೆ ಅಂತ ಅವರು ಉಸ್ತುವಾರಿ ಹೇಳ್ತಾರೆ. ಹೇಳಿದ್ರೆ ಇವತ್ತು ಇಡೀ ದೇಶ ಕಾಂಗ್ರೆಸ್ ನರೇಂದ್ರ ಮೋದಿಯನ್ನ ಮುಗಿಸುವುದಕ್ಕೆ ಷಡ್ಯಂತ್ರವನ್ನು ಮಾಡ್ತಾ ಇದೆ. ಆದರೆ ಈ ದೇಶದ 150 ಕೋಟಿ ಜನ ನರೇಂದ್ರ ಮೋದಿಯ ಜೊತೆ ಇದ್ದಾರೆ, ನರೇಂದ್ರ ಮೋದಿಯ ಜೊತೆ ಇದ್ದಾರೆ, ನರೇಂದ್ರ ಮೋದಿಯ ಜೊತೆ ಇದ್ದಾರೆ. ನರೇಂದ್ರ ಮೋದಿ ಅವರ ಆಯುಷ್ಯಕ್ಕೋಸ್ಕರ ಪ್ರಾರ್ಥನೆಯನ್ನು ಮಾಡ್ತಾರೆ, ಪೂಜೆಯನ್ನು ಮಾಡ್ತಾರೆ. ಇವತ್ತು ಭಾರತ ಜಗತ್ತೊಂದಿಗೆ ಭಾರತ ನಿರ್ಮಾಣ ಆಗ್ತಾ ಇದೆ. ಜಗತ್ತಿನ ಎತ್ತರಕ್ಕೆ ಭಾರತ ಹೋಗ್ತಾ ಇದೆ. ಜಗತ್ತಿನ ಜನ ಭಾರತವನ್ನು ಕೊಂಡಾಡ್ತಾ ಇದ್ದಾರೆ. ಇಡೀ ದೇಶಗಳು ಆರ್ಥಿಕವಾಗಿ ಕುಸಿತ ಆದಾಗ ಭಾರತ ಆರ್ಥಿಕವಾಗಿ ಎದ್ದು ನಿಲ್ತಾ ಇದೆ. ಬಂಧುಗಳೇ, ಇನ್ನಿರ್ತಕ್ಕಂಥ ಅಮೃತ ಕಾಲ 75 ವರ್ಷದಿಂದ 100 ವರ್ಷಕ್ಕೆ ಹೋಗುವಂತ ವರ್ಷಗಳು ಅಮೃತ ಕಾಲದ ವರ್ಷ. ಈ ಅಮೃತ ಕಾಲದ ವರ್ಷದಲ್ಲಿ ಭಾರತ ಜಗದ್ವಂದ್ಯ ಭಾರತವಾಗಿ ಎದ್ದು ನಿಲ್ಲುತ್ತೆ. ಜಗತ್ತಿನ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ದೇಶ ಭಾರತ ಎದ್ದು ನಿಲ್ಲುತ್ತೆ. ಅದನ್ನು ಮಾಡತಕ್ಕಂಥ ಸಂಕಲ್ಪ ನರೇಂದ್ರ ಮೋದಿ ಅವರಿಗಿದೆ. ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಕಾಂಗ್ರೆಸ್ ಕಾಲಘಟ್ಟ ಯೋಚನೆ ಮಾಡಿ ಈ ದೇಶದಲ್ಲಿ ಹೇಗಿತ್ತು? ಗರೀಬಿ ಹಟಾವೋ, ಗರೀಬಿ ಹಟಾವೋ, ಗರೀಬಿ ಹಟಾವೋ ಕಾಂಗ್ರೆಸ್ ಉಲ್ಲೇಖ ಮಾಡಿತ್ತು. ಆದರೆ ಕಾಂಗ್ರೆಸ್ಸಿನ ಕಾಲಘಟ್ಟದಲ್ಲಿ ಗರೀಬಿ ಹಟಾವೋ ಗಾಂಧಿ ಕುಟುಂಬದ್ದಾಯಿತು, ಗರೀಬಿ ಹಟಾವೋ ಖರ್ಗೆ ಕುಟುಂಬದ್ದಾಯಿತು, ಗರೀಬಿ ಹಟಾವೋ ಸಿದ್ದರಾಮಣ್ಣನ ಕುಟುಂಬದ್ದಾಯಿತು. ಆದರೆ ಬಡವರ ಕುಟುಂಬದ ಗರೀಬಿ ಹಟಾವೋ ಆಗಿಲ್ಲ. ಬಡ ಜನತೆಯ ಕೈಗೆ ATM ಕೊಟ್ಟದ್ದಿದ್ರೆ ಅದು ನರೇಂದ್ರ ಮೋದಿ ಜನ್ಧನ್ ಯೋಜನೆಗಳ ಮುಖಾಂತರ ಬಡವರ ಮನೆಗಳಿಗೆ ATM ಕೊಟ್ಟಿರ್ತಕ್ಕಂಥ ಪ್ರಧಾನಮಂತ್ರಿ ಅದು ನರೇಂದ್ರ ಮೋದಿ. ಹಳ್ಳಿಯಲ್ಲಿರ್ತಕ್ಕಂಥ ತಾಯಂದಿರಿಗೆ ಉಜ್ವಲದ ಯೋಜನೆಗಳನ್ನು ಕೊಟ್ಟದ್ದು ನರೇಂದ್ರ ಮೋದಿ. ಹಳ್ಳಿಯಲ್ಲಿರ್ತಕ್ಕಂಥ ತಾಯಂದಿರಿಗೆ ಶೌಚಾಲಯದ ಭಾಗ್ಯವನ್ನು ಕಲ್ಪಿಸಿದ ನರೇಂದ್ರ ಮೋದಿ. ಮನೆ ಇಲ್ಲದವರಿಗೆ ಮನೆಯನ್ನು ಕೊಟ್ಟದ್ದು ನರೇಂದ್ರ ಮೋದಿ. ವಿದ್ಯುತ್ ಇಲ್ಲದೆ ಇದ್ದವರಿಗೆ ವಿದ್ಯುತ್ ಅನ್ನು ಕೊಟ್ಟದ್ದು ನರೇಂದ್ರ ಮೋದಿ. ಅದು ಯಾಕೆ? ಆಯುಷ್ಮಾನ್ ಭವದ ಅಡಿಯಲ್ಲಿ 5 ಲಕ್ಷ ರೂಪಾಯಿ ವಿಮೆಯನ್ನು ಕೊಟ್ಟ ಮೊದಲ ಪ್ರಧಾನಿ, ಜಗತ್ತಿನ ಅತಿ ದೊಡ್ಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಆಯುಷ್ಮಾನ್ ಅಂತ ಅತಿ ದೊಡ್ಡ ಸ್ಕೀಮ್ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ನರೇಂದ್ರ ಮೋದಿಜಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಮುಖಾಂತರ 6,000 ರೂಪಾಯಿಗಳನ್ನ ರೈತರ ಅಕೌಂಟ್ಗೆ ಹಾಕಿದ್ರು. 4,000 ರೂಪಾಯಿಗಳನ್ನ ಯಡಿಯೂರಪ್ಪ ಹಾಕಿದ್ರು. 10,000 ರೂಪಾಯಿಗಳನ್ನ ರೈತರ ಅಕೌಂಟ್ಗೆ ಹಾಕಿದ ಧೀಮಂತ ಜನನಾಯಕ ಅದು ನರೇಂದ್ರ ಮೋದಿ. ಕಿಸಾನ್ ಸಮ್ಮಾನ್ ಯೋಜನೆ ಮುಖಾಂತರ ರೈತರ ಅಕೌಂಟ್ಗಳಿಗೆ ಅನುದಾನಗಳನ್ನು ಹಾಕತಕ್ಕಂಥ ಪ್ರಯತ್ನ ನಮ್ಮ ಸರ್ಕಾರದ. ಹಾಗಾದರೆ ಇವತ್ತು ಬಡವರ ಕಲ್ಯಾಣದ ಸಂಕಲ್ಪ ನರೇಂದ್ರ ಮೋದಿ ಸರ್ಕಾರದ್ದು, ಗರೀಬಿ ಹಟಾವು ನರೇಂದ್ರ ಮೋದಿ ಸಂಕಲ್ಪದ್ದು. ಆ ದಾರಿಯಲ್ಲಿರ್ತಕ್ಕಂಥ ಬೀದಿ ಬದಿ ವ್ಯಾಪಾರಿಗಳಿಗೆ 10,000 ರೂಪಾಯಿ ಸಾಲವನ್ನು ಕೊಟ್ಟಿರ್ತಕ್ಕಂಥ ಸರ್ಕಾರ ಮೊದಲ ಬಾರಿ ನರೇಂದ್ರ ಮೋದಿ ಸರ್ಕಾರ. ಮುದ್ರಾದಡಿಯಲ್ಲಿ ಯುವಕರಿಗೆ ಸಾಲದ ಸೌಲಭ್ಯಗಳನ್ನು ಕಲ್ಪಿಸಿರ್ತಕ್ಕಂಥ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ. ಹಾಗಾಗಿ ಹೇಳಿದೆ, ಇವತ್ತು ನರೇಂದ್ರ ಮೋದಿಯ ಸರ್ಕಾರ ಅಭೂತಪೂರ್ವವಾಗಿರ್ತಕ್ಕಂಥ ಬಡ ಜನ ಕಲ್ಯಾಣ ಯೋಜನೆಗಳನ್ನ ಅನುಷ್ಠಾನಗೊಳಿಸತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಯೋಚನೆ ಮಾಡಿ, ಕೋವಿಡ್ ಬಂದಿತ್ತು ಈ ದೇಶಕ್ಕೆ. ಜಗತ್ತಿನ ಎಲ್ಲ ದೇಶಗಳು ಕೋವಿಡ್ನಲ್ಲಿ ಸಿಲುಕೊಂಡಿದೆ. ಆ ಸಂದರ್ಭದಲ್ಲಿ ಜಗತ್ತಿನ ಎಲ್ಲ ದೇಶಗಳು ನೋಡಿದ್ದು ಭಾರತದ ಕಡೆಗೆ. ಕಾಂಗ್ರೆಸ್ಸಿನ ಆಳ್ವಿಕೆಯ ಕಾಲದಲ್ಲಿ ಕಾಲಾರ ಬಂದಿತ್ತು, ಮಲೇರಿಯಾ ಬಂದಿತ್ತು. ಕಾಲಾರ ಮಲೇರಿಯಾಗಳಿಗೆ 60 ವರ್ಷಗಳ ಕಾಲ ಔಷಧಿಯನ್ನ ಕಾಂಗ್ರೆಸ್ ಹುಡುಕಿಲ್ಲ. ಆದರೆ ಕೋವಿಡ್ ಬಂದು 8 ತಿಂಗಳಲ್ಲಿ ಲಸಿಕೆಯನ್ನು ಕಂಡುಹಿಡಿಯುವುದಕ್ಕೆ ವಿಜ್ಞಾನಿಗಳ ಪ್ರೇರಣೆ ಕೊಟ್ಟಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಗತ್ತಿನಲ್ಲಿ ಮೊತ್ತ ಮೊದಲ ಬಾರಿಗೆ ಲಸಿಕೆಯನ್ನು ಕಂಡುಹಿಡಿದ ದೇಶ ಭಾರತ. ನಮ್ಮ 150 ಕೋಟಿ ಜನರಿಗೆ 200 ಕೋಟಿ ಲಸಿಕೆಯನ್ನು ಉಚಿತವಾಗಿ ಜಗತ್ತಿನಲ್ಲಿ ಉಚಿತ ಲಸಿಕೆಯನ್ನು ಕೊಟ್ಟ ದೇಶ ಭಾರತ. ಕೊಟ್ಟ ಪ್ರಧಾನಮಂತ್ರಿ
ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಅದಕ್ಕೆ ನಿಮಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆ ನೀವು ಆವತ್ತು ಒಂದು ವೋಟ್ ಹಾಕಿದ್ರಿ, ಲೋಕಸಭೆಗೆ ನನ್ನ ಮುಖಾಂತರವಾಗಿ ಒಂದು ವೋಟ್ ಹಾಕಿದ್ರಿ. ಆ ಒಂದು ವೋಟಿನ ಪರಿಣಾಮ ಈ ದೇಶದ 150 ಕೋಟಿ ಜನರನ್ನ ನರೇಂದ್ರ ಮೋದಿ ಬದುಕಿಸಿದ್ದಾರೆ. 150 ಕೋಟಿ ಜನರನ್ನ ಬದುಕಿಸಿದ್ದಾರೆ. ಅದಕ್ಕೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅಭಿನಂದನೆ. ಬಂಧುಗಳೇ, ನೀವು ಅವತ್ತು ನನಗೆ ಒಂದು ವೋಟ್ ಹಾಕಿದ್ರಿ. ನೀವು ಒಂದು ವೋಟ್ ಹಾಕಿರುವಂತದ್ರ ಪರಿಣಾಮ ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಮಂದಿರ ನಿರ್ಮಾಣ ಆಗ್ತಾ ಇದೆ. ರಾಮಚಂದ್ರ ಶಿಲಾನ್ಯಾಸ ಆಗಿದೆ. ರಾಮಚಂದ್ರನ ಭವ್ಯ ಮಂದಿರ ಎದ್ದು ನಿಲ್ತಾ ಇದೆ. ನೀವು ಹಾಕಿರುವ ಒಂದು ವೋಟ್ ಕಾಶಿ ಕಾರಿಡಾರ್ ನಿರ್ಮಾಣ ಆಗ್ತಾ ಇದೆ. ಕಾಶಿ ಕಾರಿಡಾರ್ ಮುಖಾಂತರ ಶಿವ ಸಾನ್ನಿಧ್ಯ ನಿರ್ಮಾಣ ಆಗ್ತಾ ಇದೆ. ನೀವು ಹಾಕಿರುವ ಒಂದು ವೋಟ್ ಕಾಶ್ಮೀರದಲ್ಲಿ ಶಂಕರಾಚಾರ್ಯರ ವಿಗ್ರಹದ ಪ್ರತಿಷ್ಠಾಪನೆ ಆಗಿದೆ. ಶಾರದಾ ಮಾತೆಗೆ ಪೂಜೆ ನಿರ್ಮಾಣ ಆಗ್ತಾ ಇದೆ. ಭಯೋತ್ಪಾದನಾ ನಿಗ್ರಹ ಆಗಿದೆ. ಭಯೋತ್ಪಾದನಾ ನಿಗ್ರಹ. ಯೋಚನೆ ಮಾಡಿ, ಈ ದೇಶದಲ್ಲಿ ಹೇಗಿತ್ತು ಕಾಂಗ್ರೆಸ್ನ ಆಳ್ವಿಕೆಯಲ್ಲಿ? ಕಾಶ್ಮೀರದಲ್ಲಿರ್ತಕ್ಕಂಥ ಬಾಂಬ್ ದೆಹಲಿಯಲ್ಲಿರ್ತಕ್ಕಂಥ ಬಾಂಬ್, ಬೆಂಗಳೂರಿನಲ್ಲಿ ಹೊಡೆದಿರ್ತಕ್ಕಂಥ ಬಾಂಬ್ ಕೊಯಮತ್ತೂರಿನಲ್ಲಿ ಸ್ಫೋಟ ಆಗ್ತಿತ್ತು. 2014ರಿಂದ ಇವತ್ತಿನವರೆಗೆ ಈ ದೇಶದ ಯಾವುದೇ ಜಾಗದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಲಿಲ್ಲ. ಇದು ನರೇಂದ್ರ ಮೋದಿ ಆಡಳಿತ. ಇದು ನರೇಂದ್ರ ಮೋದಿ ಆಡಳಿತ. ಅದ್ಯಾಕೆ? ನಮ್ಮ ಕಾರ್ಯಕರ್ತ ಪ್ರವೀಣ್ ಹತ್ಯೆ ಆಗಿದೆ. ದುಃಖ ಆಗತ್ತೆ. ನಮ್ಮ ಕಾರ್ಯಕರ್ತ ನಾವು ಕಳ್ಕೊಂಡಿದ್ದೀವಿ. ಆದರೆ ಭಾರತೀಯ ಜನತಾ ಪಾರ್ಟಿ ಕೊಟ್ಟ ಮಾತನ್ನು ಉಳಿಸಿದೆ. ಇವತ್ತು ಅವನ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ. ಇವತ್ತು ಅವನ ಮನೆಯ ಗೃಹ ಪ್ರವೇಶ ಭಾರತೀಯ ಜನತಾ ಪಾರ್ಟಿ. ಆವತ್ತು ಅವನ ಹೆಂಡತಿ ಪತ್ನಿ ನಮ್ಮೆದುರು ಕಣ್ಣೀರು ಹಾಕಿ ಹೇಳಿದ್ಲು, ಅಣ್ಣ, ನನ್ನ ಗಂಡನ ಹತ್ಯೆಗೆ ಕಾರಣಿಯಾಗಿರ್ತಕ್ಕಂಥ PFI ಅನ್ನು ನಿಷೇಧ ಮಾಡಿ ಆ ಜನರನ್ನ ಬಂಧನ ಮಾಡಿ ಜೈಲಿಗಟ್ಟಿ ಅವರಿಗೆ ಮರಣದಂಡನೆಯನ್ನು ಕೊಡಿಸಿ. ಆ ತಾಯಿಯ ಮಾತಿಗೆ ಬೆಲೆಗಟ್ಟು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ PFI ಅನ್ನ ದೇಶದಲ್ಲಿ ನಿಷೇಧ ಮಾಡಿದೆ. NIA ಮುಖಾಂತರ 400 ಜನ ಭಯೋತ್ಪಾದಕರನ್ನು ಜೈಲಿಗಟ್ಟಿದೆ. ಇದು ಭಾರತೀಯ ಜನತಾ ಪಾರ್ಟಿ. ಇದು ಭಾರತೀಯ ಜನತಾ ಪಾರ್ಟಿ. ಸಿದ್ದರಾಮಯ್ಯ ಏನು ಹೇಳಿದ್ರು? ನಾವು ಅಧಿಕಾರಕ್ಕೆ ಬಂದ್ರೆ PFI ನಿಷೇಧ ವಾಪಸ್ ತೆಗಿತೀವಿ. ನಾವು ಅಧಿಕಾರಕ್ಕೆ ಬಂದ್ರೆ NIA ವಾಪಸ್ ತೆಗಿತೀವಿ. ನಾವು ಅಧಿಕಾರಕ್ಕೆ ಬಂದ್ರೆ ಜೈಲಿನಲ್ಲಿದ್ದ 400 ಜನರನ್ನ ಬಿಡ್ತೀವಿ. ಬಂಧುಗಳೇ, ನಿಮ್ಮಲ್ಲಿ ಪ್ರಶ್ನೆ ಇದೆ, PFI ನಿಷೇಧ ವಾಪಸ್ ಹೋಗ್ಬೇಕಾ ಉಳಿಬೇಕಾ? ವಾಪಸ್ ಹೋಗ್ಬೇಕಾ ಉಳಿಬೇಕಾ? ಈ ದೇಶದಲ್ಲಿ ಭಯೋತ್ಪಾದಕರಿಗೆ ಮರಣದಂಡನೆ ಆಗಬೇಕಾ ಬೇಡವಾ? ಆಗಬೇಕು. ಹಾಗಾಗಿ ಕೇಳಿದೆ, ಬಂಧುಗಳೇ, ಇವತ್ತು ಪ್ರವೀಣ್ ಹತ್ಯೆಗೆ ಉತ್ತರವನ್ನು ಕೊಡುವ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಆತ್ಮಕ್ಕೆ ಶಾಂತಿ ಸಿಗುವ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಇದು ನಮ್ಮ ಪಾರ್ಟಿ ಸಿದ್ಧಾಂತ. ಹಾಗಾಗಿ ಭಯೋತ್ಪಾದನಾ ನಿಗ್ರಹ ನರೇಂದ್ರ ಮೋದಿ ಸರ್ಕಾರದಿಂದ ಆಗಿದೆ. ದೇಶದಲ್ಲಿ ಶಾಂತಿಯ ವಾತಾವರಣ ನಿರ್ಮಾಣ ಮಾಡತಕ್ಕಂಥ ಕೆಲಸ ಕಾರ್ಯಗಳಾಗಿದೆ. ಕರ್ನಾಟಕದಲ್ಲಿ ಹೇಗಿದೆ? ಸಿದ್ದರಾಮಯ್ಯನ ಕಾಲಘಟ್ಟದಲ್ಲಿ ಯೋಚನೆ ಮಾಡಿ, 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಆಡಳಿತ ಖಾದರ್ ಮಂತ್ರಿಯಾಗಿದ್ರು. ಹೇಗಿತ್ತು ನೆನಪಿಡಿ. ಒಂದ್ಸಾರಿ ನೆನಪು ಮಾಡ್ತಾನೆ, ರಮನಾಥ್ ರೈ ಅವರು ಆಗ ಸಚಿವರಾಗಿದ್ದಾರೆ. ಕಲ್ಲಡ್ಕದಲ್ಲಿ ಚೆನ್ನಪ್ಪ ಕೋಟೆ ಆನಿದ್ದಾರೆ. 65 ದಿನಗಳ ಕಾಲ ನಿರಂತರವಾಗಿ ನಿಷೇಧವನ್ನು ಹಾಕಿದ್ರು. ಕಲ್ಲಡ್ಕದ ಶ್ರೀರಾಮ ವಿದ್ಯಾಶಾಲೆಯ ಮಕ್ಕಳ ಅನ್ನದ ಬಟ್ಟಲನ್ನು ಒಳಗೆ ಹಾಕಿದ್ರು. ನೆನಪು ಮಾಡಿ, ಆ ಕಲ್ಲಡ್ಕದ ಶ್ರೀರಾಮ ಶಾಲೆಗೆ ಕೊಡಬೇಕಾಗಿರ್ತಕ್ಕಂಥ ಅನುದಾನವನ್ನು ರದ್ದು ಮಾಡಿದರು. ಅದ್ಯಾಕೆ? 24 ಜನ ಹಿಂದೂ ಹತ್ಯೆ ಆದಾಗ ಕಣ್ಣೀರು ಬಾರದೆ ಇರ್ತಕ್ಕಂಥ ಸಿದ್ದರಾಮಯ್ಯ ಶರತ್ ಮಡಿವಾಳನ ಹತ್ಯೆ ಆದಾಗ ಮಂಗಳೂರಿನಲ್ಲಿದ್ರು. ಶರತ್ ಮಡಿವಾಳನ ಹತ್ಯೆ ಆದಾಗ ಮಂಗಳೂರಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಆ ಶವವನ್ನು ಆಸ್ಪತ್ರೆ ಒಳಗೆ ಇಟ್ಟು 2 ದಿನ ತಿರುಗಿ ಮತ್ತೆ ಹೋದರು. ಆದರೆ ಯಾವುದೇ ಒಬ್ಬ ಶಾಸಕ ಸಚಿವ ಶರತ್ ಮಡಿವಾಳನ ಮನೆಗೆ ಬಂದಿಲ್ಲ, ದುಃಖ ಹಂಚಿಕೊಂಡಿಲ್ಲ, ಕಣ್ಣೀರು ಒರೆಸಲಿಲ್ಲ. ಅವರು ಮನೆಗೆ ಅನುದಾನಗಳನ್ನು ಪರಿಹಾರವನ್ನು ಕೊಟ್ಟಿಲ್ಲ. ಇವತ್ತು ಭಾರತೀಯ ಜನತಾ ಪಾರ್ಟಿ ಪ್ರವೀಣ್ ಮನೆಗೆ 25 ಲಕ್ಷ ರೂಪಾಯಿಯನ್ನು ರಾಜ್ಯ ಸರ್ಕಾರದಿಂದ ಕೊಟ್ಟಿದೆ. ಹರ್ಷನ ಮನೆಗೆ ಕೊಟ್ಟಿದೆ, ಪ್ರವೀಣ್ ಮನೆಗೆ ಕೊಟ್ಟಿದೆ. ಇದು ಭಾರತೀಯ ಜನತಾ. ಅದ್ಯಾಕೆ? ಶರತ್ ಮಡಿವಾಳನ ಹತ್ಯೆಯಲ್ಲಿರ್ತಕ್ಕಂಥವರನ್ನ ಬಂಧನ ಮಾಡೋದಕ್ಕೆ ಕಾಂಗ್ರೆಸ್ ಇಂದ ಆಗಿಲ್ಲ. ಅದು ಬಿಡ್ರಿ, ಅಖಂಡ ಶ್ರೀನಿವಾಸ ಮೂರ್ತಿಯ ಮನೆಗೆ ಬೆಂಕಿ ಹಾಕಿದ್ರಲ್ಲ. ಅಖಂಡ ಶ್ರೀನಿವಾಸ ಮೂರ್ತಿ ಒಬ್ಬ ದಲಿತ ಶಾಸಕ. ಆ ಅಖಂಡದ ಶ್ರೀನಿವಾಸ ಮೂರ್ತಿಯ ಮನೆಗೆ ಬೆಂಕಿ ಹಾಕಿರ್ತಕ್ಕಂಥವ ಸಂಪತ್ ರಾಜ್ ಅಲ್ಲಿರ್ತಕ್ಕಂಥ SDPI ಜೊತೆ ಸೇರಿ ಬೆಂಕಿ ಹಾಕಿದ. ಆದರೆ ಅವರ ಮನೆಗೆ ಒಬ್ಬ ಶಾಸಕ, ದಲಿತ ಶಾಸಕನ ಮನೆಗೆ ಸಿದ್ದರಾಮಯ್ಯ ಹೋಗಿಲ್ಲ, DK ಶಿವಕುಮಾರ್ ಹೋಗಿಲ್ಲ. ಅದ್ಯಾಕೆ? ಆ ಮನೆಗೆ ಬೆಂಕಿ ಹಾಕಿ ಜೈಲಿನೊಳಗೆ ಹೋಗಿರ್ತಕ್ಕಂಥ ಸಂಪತ್ ರಾಜ್ ಅನ್ನ ಪಾರ್ಟಿಯಿಂದ ಉಚ್ಚಾಟನೆ ಮಾಡಿ
ಮಾಡಿಲ್ಲ. ಆ ದಲಿತ ಶಾಸಕ ಮನೆ ಬೆಂಕಿ ಹಚ್ಚಿಕೊಂಡಿರ್ತಕ್ಕಂಥ ಅಖಂಡ ಶ್ರೀನಿವಾಸ ಮೂರ್ತಿಗೆ ಕಾಂಗ್ರೆಸ್ ಸೀಟೇ ಕೊಟ್ಟಿಲ್ಲ. ತುಷ್ಟೀಕರಣದ ರಾಜನೀತಿ ಸಿದ್ದರಾಮಯ್ಯನದು. ಈ ಜಿಲ್ಲೆಯಲ್ಲಿ ಹೇಗಿತ್ತು ನಿಮ್ಮ ಆಡಳಿತ? ಮನೆಯಲ್ಲಿ ಗೋಹಂತಕರು. ಆವತ್ತು ನನಗೆ ನೆನಪಿದೆ, ಉಳ್ಳಾಲ ಒಂದು ಕ್ಷೇತ್ರದಲ್ಲಿ ಆಗ ನಾನೊಬ್ಬನೇ ಸಂಸದ, ಅಂಗಾರ ಒಬ್ಬರು ಶಾಸಕ, 7 ಜನ ಇವರ ಅಟ್ಟಹಾಸಗಳು. ನೆನಪು ಮಾಡಿ ಒಂದ್ಸಾರಿ ಬಂಧುಗಳೇ, ಆವತ್ತು ಹೇಗಿತ್ತು? 65 ಚೂರಿ ಇರಿತದ ಕೇಸುಗಳು ಉಳ್ಳಾಲ ಒಂದು ಕ್ಷೇತ್ರದಲ್ಲಿ ಆಗಿದೆ. 65 ಚೂರಿ ಇರಿತದ ಕೇಸು. ನೆನಪು ಮಾಡಿ. ಹಾಗಾಗಿ ಹೇಳಿದೆ, ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಇಲ್ಲಿ ರಕ್ಷಣೆಗಳಿಲ್ಲ. ಭಯಭೀತರಾಗಿರ್ತಕ್ಕಂಥ ಜನ, ಗೋಹಂತಕರಿಗೆ ರಕ್ಷಣೆ, ಭಯೋತ್ಪಾದಕರಿಗೆ ರಕ್ಷಣೆ. ಇದು ಸಿದ್ದರಾಮಯ್ಯನ ಕಾಲದ ಅವಕಾಶಗಳು. ಅದ್ಯಾಕೆ 3,000 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರೆ ಆ ರೈತರಿಗೆ ಪರಿಹಾರವನ್ನ ಸಿದ್ದರಾಮಯ್ಯ ಕಾಲದಲ್ಲಿ ಕೊಟ್ಟಿಲ್ಲ. ಅನುದಾನಗಳು ಆಗಿರಲಿಲ್ಲ, ಯೋಜನೆಗಳು ಬಂದಿಲ್ಲ. ಬಂಧುಗಳೇ, ಇವತ್ತು ನಾನು ಉಳ್ಳಾಲದಲ್ಲಿ ಲೆಕ್ಕ ಹೇಳಬಲ್ಲೆ. ಕಾದರ ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಈ ಕ್ಷೇತ್ರಕ್ಕೆ ಅತಿ ಹೆಚ್ಚು ಅನುದಾನವನ್ನು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಕೊಟ್ಟಿದೆ. ಹಳ್ಳಿಗಳ ರಸ್ತೆಗಳಿಗೆ, ಕುಡಿಯುವ ನೀರಿಗೆ ಯೋಜನೆಗಳನ್ನು ನಮ್ಮ ಸರ್ಕಾರ ಕೊಟ್ಟಿದೆ. ಕಿಂಡಿ ಆಣೆಕಟ್ಟುಗಳ ನಿರ್ಮಾಣ ಮಾಡಿದೆ. ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ಕೋವಿಡ್ ನ ಸಂದರ್ಭದಲ್ಲಿ ಲಸಿಕೆ ಮಾತ್ರ ಕೊಟ್ಟಿಲ್ಲ, ಬಡವರ ಮನೆಗೆ ಅಕ್ಕಿಯನ್ನು ಕೊಟ್ಟಿದ್ದೇವೆ. ಇವತ್ತಿನ ಆ ಅಕ್ಕಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ. ಜನಧನ್ ಅಕೌಂಟ್ಗೆ 500 ರೂಪಾಯಿಗಳನ್ನು ಆವತ್ತು ಕಾಲಘಟ್ಟಕ್ಕೆ ಹಾಕುವಂತ ಕೆಲಸವನ್ನು, ಮಹಿಳೆಯರ ಅಕೌಂಟ್ಗಳಿಗೆ 500 ರೂಪಾಯಿ ಹಾಕುವಂತ ಕೆಲಸವನ್ನು ನರೇಂದ್ರ ಮೋದಿ ಸರ್ಕಾರ ಮಾಡಿದೆ. ಆದ್ರೆ ಈ ದೇಶದ, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಇದ್ದಾಗ ಯಾವ ಸರ್ಕಾರ ಏನ್ ಮಾಡಿದೆ? ಅದ್ಯಾಕೆ ನಿಮ್ಗೆ ಕೇಳ್ತಾನೆ, ಇವತ್ತು ಗ್ಯಾರಂಟಿ ಕಾರ್ಡ್ಗಳನ್ನ ಕೊಡ್ತಾ ಇದ್ದಾರೆ. ಗ್ಯಾರಂಟಿ ಕಾರ್ಡ್ ಸ್ವಾಮಿ, ಕಾಂಗ್ರೆಸ್ಸಿಗೆ ಗ್ಯಾರಂಟಿ ಇಲ್ಲ, ಇವರ ಕಾರ್ಡ್ಗೇನು ಗ್ಯಾರಂಟಿ? ರಾಜಸ್ಥಾನದಲ್ಲಿ ಗ್ಯಾರಂಟಿ ಕಾರ್ಡ್ ಕೊಟ್ಟು 4 ವರ್ಷಗಳಾಯ್ತು. ಇವತ್ತಿನವರೆಗೆ ಯಾವ ಬಡವನಿಗೂ ಅಕ್ಕಿ ಕೊಟ್ಟಿಲ್ಲ, ಹಣ ಕೊಟ್ಟಿಲ್ಲ. ರಾಜಸ್ಥಾನದಲ್ಲಿ ಇವತ್ತು ಗಲಾಟೆ ಪ್ರಾರಂಭ ಆಗಿದೆ. ಸಚಿನ್ ಪೈಲಟ್ ಹೊರಗೆ ಬಂದಿದ್ದಾರೆ. ಕಾಂಗ್ರೆಸ್ ಇಬ್ಬಾಗಾಗಿದೆ. ಹಿಮಾಚಲದಲ್ಲಿ ಸುಳ್ಳು ಹೇಳಿ ಮತವನ್ನ ಪಡೆದಿರ್ತಕ್ಕಂಥ ಹಿಮಾಚಲದಲ್ಲಿ ಇವತ್ತು ಜನ ರೊಚ್ಚಿಗೆದ್ದಿದ್ದಾರೆ. ಕಾಂಗ್ರೆಸ್ ಸುಳ್ಳು ಹೇಳಿ ಮತವನ್ನ ಪಡೀತದೆ. ಕಾಂಗ್ರೆಸ್ ಸುಳ್ಳು ಹೇಳಿ. ಭಾರತೀಯ ಜನತಾ ಪಾರ್ಟಿ ಭರವಸೆಯಿಂದ ನೀಡ್ತದೆ. ನಾವು ಅಭಿವೃದ್ಧಿಯ ಮಂತ್ರದಡಿಯಲ್ಲಿ ಬಂದಿದ್ದೇವೆ. ಕಳೆದ 9 ವರ್ಷದಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನು ಕೊಡ್ತೀವಿ, ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನು. ಒಂದು ವೇಳೆ ಇವತ್ತು ಬೊಮ್ಮಾಯಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ರೈತ ವಿದ್ಯಾನಿಧಿಯ ಮುಖಾಂತರ ರೈತರ ಮಕ್ಕಳಿಗೆ 11 ಲಕ್ಷ ಮಕ್ಕಳಿಗೆ ರೈತ ವಿದ್ಯಾನಿಧಿಯನ್ನು ಕೊಟ್ಟ ಮೊಟ್ಟ ಮೊದಲ ದೇಶದ ಮುಖ್ಯಮಂತ್ರಿ ಅದು ಬೊಮ್ಮಾಯಿ. ಇವತ್ತು ಬಡವರ ಮಕ್ಕಳಿಗೆ, ರೈತರಿಗೆ ಶಿಕ್ಷಣಕ್ಕೆ ಆದ್ಯತೆಯನ್ನು ನಮ್ಮ ಸರ್ಕಾರ ಕೊಟ್ಟಿದೆ. ಇವತ್ತು ಯುವಕ ಸಂಘಗಳಿಗೆ 5 ಲಕ್ಷ ರೂಪಾಯಿಗಳನ್ನು ಕೊಡತಕ್ಕಂಥ ತೀರ್ಮಾನ ನಮ್ಮ ಸರ್ಕಾರದ್ದು. ಇವತ್ತು ಸ್ತ್ರೀ ಶಕ್ತಿ ಗುಂಪುಗಳಿಗೆ 1 ಲಕ್ಷ ರೂಪಾಯಿಗಳನ್ನು ಕೊಡತಕ್ಕಂಥ ಸಂಕಲ್ಪ ನಮ್ಮ ಸರ್ಕಾರದ್ದು. ಅದ್ಯಾಕೆ? ಭೂರಹಿತ ಮಹಿಳೆಯರಿಗೆ 1,000 ರೂಪಾಯಿ ಕೊಡುವಂತ ತೀರ್ಮಾನವನ್ನು ಮೊನ್ನೆ ಬಜೆಟ್ ನಲ್ಲಿ ನಮ್ಮ ಸರ್ಕಾರ ಮಾಡಿದೆ. ಭೂರಹಿತ ಮಹಿಳೆಯರ ಅಕೌಂಟ್ಗೆ 1,000 ರೂಪಾಯಿಗಳನ್ನು ನಮ್ಮ ಸರ್ಕಾರ ಕೊಡುತ್ತೆ. ನಮ್ಮ ಕ್ಲಿನಿಕ್ ಮುಖಾಂತರ ಹಳ್ಳಿಗಳಲ್ಲಿ ಆಸ್ಪತ್ರೆಯನ್ನು ತೆರೆತಕ್ಕಂಥ ಸಂಕಲ್ಪಗಳು ನಮ್ದಿದೆ. ಜಿಲ್ಲೆಗೊಂದು ಮೆಡಿಕಲ್ ಕಾಲೇಜುಗಳನ್ನು ಕೊಡ್ತಕ್ಕಂಥ ಸಂಕಲ್ಪ ಇದೆ. ಬಂಧುಗಳೇ, ನಾವು ಹೇಳ್ತೇವೆ, ಉಳ್ಳಾಲ ಮಂಗಳೂರು ಕ್ಷೇತ್ರಕ್ಕೆ ಅತಿ ದೊಡ್ಡದಾಗಿರ್ತಕ್ಕಂಥ ಆಸ್ಪತ್ರೆಯನ್ನು ನಮ್ಮ ಸರ್ಕಾರ ಮುಂದಿನ ದಿನಗಳಲ್ಲಿ ಕಟ್ಟಿಕೊಡ್ತದೆ. ನಮ್ಮ ಶಾಸಕರನ್ನು ಆಯ್ಕೆ ಮಾಡ್ತಾರೆ. ಕುಡಿಯುವ ನೀರಿನ ಸಮಸ್ಯೆಗೋಸ್ಕರ ಮನೆಗಳಿಗೆ ಗಂಗೆ ನಮ್ಮ ಸರ್ಕಾರದ ಯೋಜನೆ. ಬಂಧುಗಳೇ, ಈ ಉಳ್ಳಾಲದಲ್ಲಿ ಮಂಗಳೂರು ಕ್ಷೇತ್ರದಲ್ಲಿ ಅತಿ ದೊಡ್ಡ ಕೋನಾಜೆ, ದೇರ್ಲಕಟ್ಟೆ ಈ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆಗಳಿದ್ದಾವೆ, ನನಗೆ ಅರಿವಿದೆ. ಈ ಸಮಸ್ಯೆಯನ್ನ ನೀವು ಶಾಸಕರಾಗಿ ಸತೀಶ್ ಕುಂಪಲ್ರನ್ನು ಆಯ್ಕೆ ಮಾಡಿ ಈ ಸಮಸ್ಯೆಗಳನ್ನು ಶಾಶ್ವತವಾಗಿ ನಾವು ಪರಿಹಾರ ಮಾಡಿಕೊಡ್ತೇವೆ. ಶಾಶ್ವತವಾಗಿ ಪರಿಹಾರ ಮಾಡಿ. ಶಾಸಕ ಬಿಜೆಪಿ ಇದ್ದರೆ ಮಾತ್ರ ಡಬಲ್ ಇಂಜಿನ್ ಸರ್ಕಾರದ ಯೋಜನೆಗಳು ಬರ್ತವೆ. ಇಲ್ಲ ಇದ್ರೆ ನಾವು ಕೊಟ್ಟಿರುವ ಅನುದಾನಗಳನ್ನ ಶಾಸಕರು ದುರ್ಬಳಕೆ ಮಾಡ್ತಾರೆ. ಆ ಬಳಕೆಯನ್ನು ಮಾಡೋದಿಲ್ಲ. ಭಾರತೀಯ ಜನತಾ ಪಾರ್ಟಿಗೆ ಅವಕಾಶ ಆಗುತ್ತೆ. ಅದಕ್ಕೋಸ್ಕರ ವಿನಂತಿ ಮಾಡ್ತೇನೆ, ಬಂಧುಗಳೇ, ಇವತ್ತು ಮುಡಿಪು ಕತ್ತಲಲ್ಲಿದೆ. ಇದನ್ನು ಬೆಳಕಿನೆಡೆಗೆ ತೆಗೆದು ಹೋಗುವ ಸಂಕಲ್ಪವನ್ನು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ. ಅವಕಾಶ ಕೊಡಿ. ಬಂಧುಗಳೇ, ಈ ಜಿಲ್ಲೆಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು. 1 ವಿಧಾನಸಭಾ ಕ್ಷೇತ್ರವನ್ನು ನಾವು ಗೆದ್ದಿರಲಿಲ್ಲ ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ. ಅದು ಮುಲ್ಕಿ ಮೂಡಬಿದ್ರೆ. ಕಳೆದ ಬಾರಿ ಉಮಾನಾಥ್ ಕೋಟ್ಯಾನ್ರನ್ನ ಆಶೀರ್ವಾದ ಮಾಡುವುದರ ಮುಖಾಂತರ ಆ ಕ್ಷೇತ್ರವನ್ನು ಗೆದ್ದಿದ್ದೇವೆ. ಈ ಬಾರಿ ನಮ್ಮ ಸಂಕಲ್ಪ ಇದೆ, ಮಂಗಳೂರು ಕ್ಷೇತ್ರವನ್ನು ಗೆದ್ದೇ ಗೆಲ್ತೀವಿ. ನಾನು ಇಡೀ ರಾಜ್ಯದ ಸರ್ವೆಯನ್ನು ಹಿಡ್ಕೊಂಡು ಬಂದಿದ್ದೇನೆ. ರಾಜ್ಯದ ಸರ್ವೆಯನ್ನು ಮಾಡಿ ಬಂದಿದ್ದೇವೆ. ಇಡೀ ಸರ್ವೆಯಲ್ಲಿ ಹೇಳಿದ್ದೆ, ಉಳ್ಳಾಲ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ಗಿಂತ ಮುಂದೆ ಇದೆ. ಕಾಂಗ್ರೆಸ್ ಖಾದರ್ ಈ ಸರಿವರೆಗೆ ಹೋಗುದು ಖಂಡಿತ. ಖಾದರ್ಗೆ ಎಷ್ಟು ಭಯ ಇದೆ ರಾಜಾರಾಮ್ ಬಿಟ್ರೆ. ರಾಹುಲ್ ಗಾಂಧಿಯನ್ನ
ಮಂಗಳೂರು ಉತ್ತರಕ್ಕೆ ಕರ್ಕೊಂಡು ಬಂದಾರೆ, ಉಳ್ಳಾಲಕ್ಕೆ ತಂದಿಲ್ಲ. ಯಾಕೆ? ರಾಹುಲ್ ಗಾಂಧಿ ಹೋದಲ್ಲೆಲ್ಲ ಸೋಲುತ್ತೆ, ಕಾಂಗ್ರೆಸ್ ಸೋಲುತ್ತೆ, ಅದಕ್ಕೆ ಉಳ್ಳಾಲಕ್ಕೆ ಮಂಗಳೂರಿಗೆ ಕರ್ಕೊಂಡೇ ಬಂದಿಲ್ಲ. ಹಾಗಾಗಿ ಹೇಳಿದೆ, ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಗೆಲುವಿನ ಅಂತರಕ್ಕೆ ಹೋಗ್ತಾ ಇದೆ. ಸಂಕಲ್ಪವನ್ನ ತೊಡೋಣ, ಈ ಕ್ಷೇತ್ರವನ್ನು ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನು ಹಾರಿಸೋಣ, ವಿಧಾನಸಭೆಗೆ ಈ ಕ್ಷೇತ್ರದ ಶಾಸಕರನ್ನು ಕಳಿಸೋಣ. ಅದಕ್ಕೋಸ್ಕರ ವಿನಂತಿ ಮಾಡಲಿಕ್ಕೆ ಬಂದಿದ್ದೇನೆ. ಹಾಗಾಗಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತೇನೆ, ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇಡೀ ರಾಜ್ಯಕ್ಕೆ ಮಾದರಿಯಾಗಿ ಮಂಗಳೂರು ಕ್ಷೇತ್ರದ ಕಾರ್ಯಕರ್ತರು ತೋರಿಸಿದ್ರಿ. ದೇವ ದುರ್ಲಭವಾಗಿರ್ತಕ್ಕಂಥ ಕಾರ್ಯಕರ್ತರು ಮಂಗಳೂರು ಕ್ಷೇತ್ರದಲ್ಲಿದ್ದೀರಿ. ಇವತ್ತು ಇಡೀ ನಾಯಕ ತಂಡ ಒಂದಾಗಿ ಪಣ ತೊಟ್ಟಿದೆ. ಕಾದರನ್ನ ಸೋಲಿಸ್ತೇವೆ. ಇಡೀ ತಂಡ ಇದು ಆದರ್ಶದ ತಂಡ. ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಡೀ ಭಾರತೀಯ ಜನತಾ ಪಾರ್ಟಿಗೆ ಪ್ರೇರಣೆಯನ್ನು ಕೊಟ್ಟಿದ್ದೀರಿ. ಅದ್ಭುತವಾಗಿರ್ತಕ್ಕಂಥ ಶಕ್ತಿಯ ಮುಖಾಂತರ ಇಡೀ ಟೀಮ್ ಒಂದಾಗಿ ಕೆಲಸ ಮಾಡ್ತಾ ಇದೆ. ಇಲ್ಲಿರ್ತಕ್ಕಂಥ ಕಾರ್ಯಕರ್ತರ ತಂಡ ಸಂಕಲ್ಪವನ್ನ ಮಾಡಿದೆ. ಒಂದೇ ಸಂಕಲ್ಪ ಏನು? ಮುಂದಿನ ಚುನಾವಣೆಯಲ್ಲಿ ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರನ್ನು ಆಯ್ಕೆ ಮಾಡ್ತೇವೆ, ಸತೀಶ್ ಕುಂಪಲ್ರನ್ನು ವಿಧಾನಸಭೆಗೆ ಕಳಿಸಿ. ಹಾಗಾಗಿ ಹೇಳಿದ, ಬಹುಮತದ ಸರ್ಕಾರಕ್ಕೆ ನಿಮ್ಮ ಬೆಂಬಲ ಬೇಕು. ಬಹುಮತದ ಸರ್ಕಾರಕ್ಕೆ ಮಂಗಳೂರು ಕ್ಷೇತ್ರದ ಕೊಡುಗೆ ಬೇಕು. ನರೇಂದ್ರ ಮೋದಿಯವರ ಕಾರ್ಯಕ್ಕೆ ಇನ್ನಷ್ಟು ಶಕ್ತಿ ಬೇಕು ಅಂತ ಆದ್ರೆ ಮಂಗಳೂರು ಕ್ಷೇತ್ರದ ಜನತೆ ಒಂದಾಗಬೇಕು. ನರೇಂದ್ರ ಮೋದಿಗೆ ಜೈ ಜೈಕಾರ ಹಾಕಬೇಕು. 10ನೇ ತಾರೀಕು ನಡೆಯುವ ಚುನಾವಣೆಯಲ್ಲಿ ನಿಮ್ಮ ಮತ ಭಾರತೀಯ ಜನತಾ ಪಾರ್ಟಿಯ ಕಮಲಕ್ಕೆ ಬೀಳಬೇಕು. ಹಾಗಾಗಿ ಸಂಕಲ್ಪ ತೊಡಿ. ಇವತ್ತಿನಿಂದ ನಿದ್ದೆಯನ್ನು ಮಾಡಬೇಡಿ. ಬೆಳಗಾದ ಕಾರ್ಯಕರ್ತರ ಜೊತೆ ಸಂವಾದವನ್ನ ಪ್ರಧಾನಮಂತ್ರಿಗಳು ಮಾಡಿದರು. ಇನ್ನು 13 ದಿನ ನಾನು ಮಲಗೋದಿಲ್ಲ ಅಂತ ಹೇಳಿದ್ದಾರೆ. ಕಾರ್ಯಕರ್ತರು ಮಲಗಬಾರದು ಅಂತ ಹೇಳಿದ್ದಾರೆ. ಮಂಗಳೂರು ಕ್ಷೇತ್ರದ ಕಾರ್ಯಕರ್ತರು ಮಲಗೋದಿಲ್ಲ ಅಂತ ಹೇಳುವಂತದ್ದನ್ನ ರಾಜ್ಯಕ್ಕೆ ನಾನು ತಿಳಿಸ್ತೇನೆ. ಇವತ್ತಿನಿಂದ ಮನೆ ಮನೆಗಳಿಗೆ ತರುತ್ತಾರೆ, ಮತದಾರರನ್ನು ಆಕರ್ಷಣೆ ಮಾಡಿ. ಹಾಗಾಗಿ ಹೇಳಿದೆ ಬಂಧುಗಳೇ, ಈ ದೇಶಕ್ಕೆ ಭರವಸೆ ಯಾರು? ಈ ದೇಶಕ್ಕೆ ಭರವಸೆ ಯಾರು? ಈ ದೇಶಕ್ಕೆ ಭರವಸೆ ಯಾರು? ನರೇಂದ್ರ ಮೋದಿ. ದೇಶದ ರಕ್ಷಣೆ ಯಾರಿಂದ? ನರೇಂದ್ರ ಮೋದಿ. ದೇಶದ ರಕ್ಷಣೆ ಯಾರಿಂದ? ನರೇಂದ್ರ ಮೋದಿ. ಈ ದೇಶದ ರಕ್ಷಣೆ ಯಾರಿಂದ? ನರೇಂದ್ರ ಮೋದಿ. ಈ ದೇಶಕ್ಕೆ ಭವಿಷ್ಯ ಯಾರು? ನರೇಂದ್ರ ಮೋದಿ. ಈ ದೇಶಕ್ಕೆ ಭವಿಷ್ಯ ಯಾರು? ನರೇಂದ್ರ ಈ ಮೋದಿ. ದೇಶವನ್ನು ಜಗದ್ವಂದ್ಯ ಭಾರತ ಮಾಡುವ ಸಂಕಲ್ಪ ಯಾರ್ದು? ನರೇಂದ್ರ ಮೋದಿ. ಜಗದ್ವಂದ್ಯ ಭಾರತ ನಿರ್ಮಾಣ ಸಂಕಲ್ಪ ಯಾರ್ದು? ನರೇಂದ್ರ ಮೋದಿ. ಆಯುಷ್ಮಾನ್ ಕೊಡುಗೆ ಯಾರ್ದು? ನರೇಂದ್ರ ಮೋದಿ. ಕೊಡುಗೆ ಯಾರ್ದು? ನರೇಂದ್ರ ಮೋದಿ. ಕೊಡುಗೆ ಯಾರ್ದು? ನರೇಂದ್ರ ಮೋದಿ. ವಿದ್ಯುದೀಕರಣ ಯೋಜನೆ ಯಾರ್ದು? ನರೇಂದ್ರ ಮೋದಿ. ರಸ್ತೆಗಳ ಅಗಲೀಕರಣ ಯಾರ್ದು? ನರೇಂದ್ರ ಮೋದಿ. ಮನೆಗೆ ಗಂಗೆ ಯಾರ್ದು? ನರೇಂದ್ರ ಮೋದಿ. ಮನೆಗೆ ಗಂಗೆ ಯಾರ್ದು? ನರೇಂದ್ರ ಮೋದಿ. ಓಟ್ ಯಾರಿಗೆ? ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಹೇಳಿದ ಬಂಧುಗಳೇ, ಭಾರತಕ್ಕೆ ಕರ್ನಾಟಕದ ವಿಕಾಸ, ಭಾರತದ ವಿಕಾಸ, ಕರ್ನಾಟಕದ ಕಲ್ಯಾಣ, ಭಾರತದ ಕಲ್ಯಾಣ, ಕರ್ನಾಟಕದ ಅಭಿವೃದ್ಧಿ ಅದು ಭಾರತದ ಅಭಿವೃದ್ಧಿ. ಅದಕ್ಕೋಸ್ಕರ ಡಬಲ್ ಇಂಜಿನ್ ಸರ್ಕಾರ ದರ್ಶನದ ಬೊಮ್ಮಾಯಿ ನೇತೃತ್ವದ ಈ ಪಾರ್ಟಿಗೆ ಆಶೀರ್ವಾದ ಮಾಡಿ, ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡಿ. ಹಾಗಾಗಿ ಹೇಳಿದೆ, ಭಾರತೀಯ ಜನತಾ ಪಾರ್ಟಿಯ ಕಮಲದ ಚಿಹ್ನೆಗೆ ಮತ ನೀಡುವುದರ ಮುಖಾಂತರ ಸತೀಶ್ ಕುಂಪಲ್ರನ್ನು ವಿಧಾನಸಭೆಗೆ ಕಳಿಸಿಕೊಡಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡಿ. ಉಳಿತೊಟ್ಟು ಅವರು ಧನ್ಯವಾದ ನೀಡುವುದರ ಮುಖಾಂತರ ಕಾರ್ಯಕ್ರಮವನ್ನು ಕೊನೆಗೊಳಿಸಬೇಕಾಗಿ ವಿನಂತಿ ಮಾಡ್ತಾರೆ. ಎಲ್ಲ ಕಾರ್ಯಕರ್ತರು ಚುನಾವಣಾ ಪ್ರಚಾರ ಸಭೆಯನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಅಧ್ಯಕ್ಷರು, ನಮ್ಮೆಲ್ಲರ ನೆಚ್ಚಿನ ಸಂಸದರಾದ ಅನಿಲ್ ಕುಮಾರ್ ಕಟೀಲ್ ಅವರಿಗೆ ನಮ್ಮ ನಿಮ್ಮದ ಕೇಂದ್ರ ಬಿಂದು, ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ನಮ್ಮೆಲ್ಲರ ನೆಚ್ಚಿನ ಅಭ್ಯರ್ಥಿ, ನಮ್ಮೆಲ್ಲರ ಆತ್ಮೀಯ ನಾಯಕರಾದಂಥ ಸರಳ ಸಜ್ಜನ ವ್ಯಕ್ತಿತ್ವದ ಸತೀಶ್ ಕುಂಪಲ್ ರವರಿಗೆ ನನ್ನ ಹಾರ್ದಿಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ವ್ಯವಸ್ಥಿತವಾಗಿ, ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಮಾಡಿದಂತ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಉಪಾಧ್ಯಕ್ಷರು, ನಮ್ಮೆಲ್ಲರ ನಾಯಕರಾದಂಥ ಸಂತೋಷ್ ಕುಮಾರ್ ಬೋಲಿಯಾರ್ ಅವರಿಗೆ ಹಾರ್ದಿಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಕ್ಷೇತ್ರ ಪ್ರಭಾರಿಯಾಗಿರ್ತಕ್ಕಂಥ ಕಾಸರಗೋಡು ಜಿಲ್ಲಾ ಬಿಜೆಪಿ ಅಧ್ಯಕ್ಷರು